ಸುರುಕಾದ ಇನ್ನಿತ ಗುರುಪೂರ್ಣಿಮೆದ ಶುಭಾಶಯನು ಮಾತಿರಗಳ ಕೊರೊಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಶುರುವಾಯಿನ ಪಕ್ಕನೆ ಬಾರಿ ಒಂಜಿ ಪೊರ್ಲುದ ಕಾರ್ಯಕ್ರಮ ಈ ಒಂಜಿ ಗುರುವಂದನ ಕಾರ್ಯಕ್ರಮ ಕರಿನ ಕೆಲವು ವರ್ಷದ ಇಂಚಲ ಪ್ರತಿ ಒಂಜಿ ಧಾರ್ಮಿಕ ಶೈಕ್ಷಣಿಕ ಅದೇ ರೀತಿ ಸಾಮಾಜಿಕ ಪುಗಾರ್ತ ಪಡೆಯನ ಆ ಒಂಜಿ ಅಕ್ಲ ನೆನಪುಗು ಹತ್ರ ಅಕ್ಲಿನ ಗುರುವಂದನ ಕಾರ್ಯಕ್ರಮ ಮಲ್ತೊಂದು ಬತ್ತನಂಚಿನ ಸಂಪ್ರದಾಯ ಅದೇ ರೀತಿ ಇನಿ ನಮ್ಮ ಭಾಗ್ಯನದಾದನ ಕೋಣಾಜೆ ಶಾರದಾ ನಗರ ಸಪ್ತಸ್ವರ ಕಲಾಮಂದಿರಡು ಈ ಒಂಜಿ ಗುರುವಂದನ ಕಾರ್ಯಕ್ರಮವನ್ನು ಮಲ್ಪರೆ ನಮ್ಮ ಮಾತಿರಲ್ಲ ತಯಾರೋದಿಲ್ಲ ಬತ್ತಿಂಚಿನ ಮಾತ ಅತಿಥಿ ಅಭ್ಯರ್ಥಿಗಳಿಗೆ ಪ್ರೀತಿಯ ಸ್ವಾಗತ ಮಲ್ತೊಂದು ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ವಲಯದ ಅಧ್ಯಕ್ಷರು ಅದೇ ರೀತಿ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರ ನೆಚ್ಚಿನ ಧನುಂಜಯ ಕುಂಬ್ಳೆ ಬೇರೆ ದಯಮಲ್ತ ದಯಾನ ವೇದಿಕೆಗೆ ಪ್ರೀತಿಪೂರ್ವಕವಾದ ಆಹ್ವಾನ ಮಲ್ತೊಂದಿಲ್ಲ ಅದೇ ರೀತಿ ಇನ್ನೋಳಿ ಸೋಮನಾಥ ದೇವಸ್ಥಾನದ ಆಡಳಿತ ಮುಕ್ತೇಶ್ವರ ನೆಚ್ಚಿನ ಚಂದ್ರಾಸ್ ಪೂಂಜ ಬೇರೆಲ್ಲ ಪ್ರೀತಿ ಈ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತೊಂದಿಲ್ಲ ಅದೇ ರೀತಿ ಕೊಣಾಜೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರ ನೆಚ್ಚಿನ ರಾಮಕೃಷ್ಣ ಪಟ್ಟವರಿ ಮೇರೆಲ್ಲ ಯಾನ ಪ್ರೀತಿಪೂರ್ವಕವಾದ ಕಾರ್ಯಕ್ರಮಕ್ಕೂ ಸ್ವಾಗತ ಮಲ್ತೊಂದಿಲ್ಲ ಸಪ್ತಸ್ವರ ಕಲಾ ತಂಡದ ಶಾರದಾ ನಗರದ ಅಧ್ಯಕ್ಷರ ನೆಚ್ಚಿನ ಮುರಳೀಧರ್ ದಯಮಲ್ತದ ಏರು ವೇದಿಕೆ ಬರಡು ಪಡೆದಕ್ಕೆ ಏನಂದಿಲ್ಲ ಅದೇ ರೀತಿ ಈ ಕಾರ್ಯಕ್ರಮದ ಪ್ರಮುಖ ಅಂಗ ನಮ್ಮ ಇನ್ನಿತ ಗುರು ವಂದನ ಕಾರ್ಯಕ್ರಮ ಮಲ್ಪರ ಗುರುವಂದನ ಸ್ವೀಕಾರ ಮಲ್ಪರಂಚಿನ ಕೆ ವಿ ರವೀಂದ್ರ ರೈ ಕಲ್ಲಿಮಾರ್ ದಯಮಲ್ತದ ಈರು ವೇದಿಕೆನ ಆಸೀನ ಮನ್ಪಡ್ಕೊಂಡದಕ್ಕೆ ಏನೋದಿಲ್ಲ ಅದೇ ರೀತಿ ಸಮಿತಿದ ಗೌರವ ಸಲಹೆಗಾರರ ನೆಚ್ಚಿನ ಅಂದ ಕೆ ಸೇಗೋಳಿ ಅಧ್ಯಕ್ಷರ ನೆಚ್ಚಿನ ಜೀವನ್ ಕುಮಾರ್ ತುಕ್ಕೋಟು ಅದೇ ರೀತಿ ಗೌರವ ಅಧ್ಯಕ್ಷರ ನೆಚ್ಚಿನ ರಾಕೇಶ್ ಮೇರೆ ದಯಮಲ್ತದ ಈರು ಆಸನ ಸ್ವೀಕಾರ ಮಲ್ಪಡ್ಕೊಂಡದಕ್ಕೆ ಏನೊಂದು ಬತ್ತಿಂಚಿನ ಬಿನ್ನೆರನು ಪ್ರೀತಿಡು ಸ್ವಾಗತ ಮಲ್ಪಡ್ಕೊಂಡದು ಸಮಿತಿದ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪ್ರಧಾನ ಕಾರ್ಯದರ್ಶಿ ನೆಚ್ಚಿನ ಶ್ರೀ ಗಣೇಶ್ ಕಾಪ್ಗಾಡ್ ಬೇಡ ಕೇಳೋದಿಲ್ಲ ಇದ ಶುಭ ದಿನಟ್ ಕರಿನ 15 ವರ್ಷದಿಂಚ ಒಂಜಿ ಸಾಮಾಜಿಕ ಸೇವೆ ಅನ್ಪುನ ಸಂಸ್ಥೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ 15 ವರ್ಷ ಈ ಉಳ್ಳಾಲ ತಾಲೂಕದ ಪರಿಸರ ಸಾಮಾಜಿಕವಾದ ಸ್ಫೂರ್ತಿ ಪ್ರೇರಣೆ ಕೊರಪನಂಚಿನ ಸಾಧಕರನ್ನು ಗುರುತಿಸಿದ ಗುರುಪೂರ್ಣಿಮದ ದಿನ ಅಗ್ಲಿಗೆ ಗುರುವಂದನ ಕಾರ್ಯಕ್ರಮ ಪಂಚಿನ ರೋಡಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮಂತೊಂದು ಬೈದಡು ಇನಿ ಸಪ್ತಸ್ವರ ಕಲ್ಲ ತಂಡದ ಈ ಒಂಜಿ ಭವ್ಯವಾಯಿನ ವೇದಿಕೆ ನಮ್ಮ ಈ ವರ್ಷದ ಗುರುವಂದನ ಕಾರ್ಯಕ್ರಮದ ಗುರುವಂದನೆಯನ್ನು ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದು ಖಾಲಿ ಒಂಜಿ ಶಿಕ್ಷಕ ಒಂದೇ ಸಾಮಾಜಿಕವಾದ ಧಾರ್ಮಿಕವಾದ ಚಿಂತನೆ ಪುನಂಚಿನ ನಮಕ್ ಸಾಮಾಜಿಕವಾದ ಪ್ರೇರಣೆ ಕೊರ್ಪಣ ಸ್ಫೂರ್ತಿ ಕೊರ್ಪಣಂಚಿನ ಹಲವಾರು ಸಂಘ ಸಂಸ್ಥೆಗಳು ಕ್ರಿಯಾಶೀಲಾತ್ಮ ಪೇಲವಂಪನಂಚಿನ ರವೀಂದ್ರ ರೈ ಕಲ್ಲಿಮಾರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ವರ್ಷದ ಗುರು ಪೂರ್ಣಿಮದ ಕಾರ್ಯಕ್ರಮದ ರೂವಾರಿ ಆದುಲ್ಲೇರು ಗುರುವಂದನ ಕಾರ್ಯಕ್ರಮದ ಇನ್ನಿತ ಗುರುವಂದನ ಸ್ವೀಕಾರ ಮಲ್ಪನಂಚಿನ ನಮ್ಮ ಹಿರಿಯರು ಗೌರವ ಶಿಕ್ಷಕರಾದ ಪಂಚಿನ ರವೀಂದ್ರ ರೈ ಕಲ್ಲಿಮಾರಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪರವಾದ ಆತ್ಮೀಯವೇನ ಸ್ವಾಗತ ಅವೇಲೆಕ್ಕನೆ ಈ ಒಂಜಿ ಕಾರ್ಯಕ್ರಮ ಇನ್ನೋಲಿ ಸೋಮನಾಥ ದೇವಸ್ಥಾನದ ಆಡಳಿತ ಮುಕ್ತೇಶ್ವರಾದ ಸಾಮಾಜಿಕವಾದ ಧಾರ್ಮಿಕವಾದ ಉದ್ಯಮಿಯಾದ ಸಾಮಾಜಿಕ ಪ್ರೇರಣೆ ಮಲ್ಪನಂಚಿನ ಒಂಜಿ ವ್ಯಕ್ತಿ ಚಂದ್ರಾಸ್ ಪಂಜರು ಆರ್ಲೈ ಒಂಜಿ ಇದೀತಾಜಿ ಗುರುವಂದನ ಕಾರ್ಯಕ್ರಮಗಳು ಆಶೀನ ಬದಲು ಆರೆಗ್ಲ ನಮ್ಮ ಪೂರ್ಣ ಆತ್ಮೀಯ ಕನ್ನಡ ಸಾಹಿತ್ಯ
ಪರಿಷತ್ ತಾಲೂಕದ ಅಧ್ಯಕ್ಷರಾದ ಮಂಗಳೂರು ವಿಶ್ವವಿದ್ಯಾನಿಲಯದ ಕನ್ನಡ ಪ್ರಾಧ್ಯಾಪಕರಾದ ಸೇವೆ ಪಂಚಿನ ಧನಂಜಯ ಕುಂಬ್ಳೆ ಈ ಒಂದು ವರ್ಷೋಕದ ಈ ಕಾರ್ಯಕ್ರಮದ ಬೇಜಾರು ಆರೋಗ್ಯ ಆತ್ಮೀಯವನ್ನು ಸ್ವಾಗತ. ನನ್ನ ಮಿತ್ರರು ಸಾಮಾಜಿಕ ಕಳಕಳಿ ರಾಜಕೀಯ ವ್ಯಕ್ತಿತ್ವದ ಕೋಣಾಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರನ್ನು ರಾಮಕೃಷ್ಣ ಪಟ್ಟೂರಲ್ಲಿ ಆರೋಗ್ಯ ಈ ಒಂದು ಕಾರ್ಯಕ್ರಮ ಸಪ್ತಸ್ವರ ಕಲ್ಲ ತಂಡದ ಅಧ್ಯಕ್ಷರನ್ನು ಮುರಳೀಧರ್ ಆರೋಗ್ಯ ಈ ಕಾರ್ಯಕ್ರಮ ಆತ್ಮೀಯವನ್ನು ಸ್ವಾಗತ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಇಂಗಳ ಆತ್ಮೀಯರಾಯನಂಚಿನ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮುನ್ನಡೆಸೋಂಚಿನ ಈ ವ್ಯಕ್ತಿತ್ವದ ಜೀವನ್ ಕುಮಾರ್ ತೊಗೊಳ್ಳ ಅರೆಗ್ಲ ಆತ್ಮೀಯ ಸ್ವಾಗತ. ಹಿರಿಯರಾದ ಎಂಗಳಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಪ್ರತಿ ಕಾರ್ಯಗಳ ಮಾರ್ಗ ಸಂಬಂಧಿಸಿದ ಎಂಗಳ ಗೌರವ ಸಲಹೆಗಾರ ಆನಂದ ಮಾಸ್ಟರ್ ಅಸ್ಸೆಗಳು ಅರೆಗ್ಲ ಆತ್ಮೀಯ ಸ್ವಾಗತ. ಅವೇಳಕನೆ ಎಂಗಳ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಅಧ್ಯಕ್ಷರು ಲಾಕೇಶ್ ಬೈಪಾಸ್ ಈ ಒಂದು ವೇದಿಕೆ ಅರೆಗ್ಲ ಆತ್ಮೀಯ ಸ್ವಾಗತ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಪ್ರತಿ ಕಾರ್ಯಗಳ ಸಾಮಾಜಿಕ ಕಾರ್ಯಗಳು ಪ್ರೇರಣೆಕೊರ್ಪಣಂಚಿನ ಸ್ಫೂರ್ತಿಕೊರ್ಪಣಂಚಿನ ಮಾಧ್ಯಮ ಬಂಧುಗಳು ಅಂಚೆ ಪತ್ರಿಕಾ ವರದಿಗಾರರಲ್ಲಿ ಅಟ್ಲೆಗಳ ಆತ್ಮೀಯ ಸ್ವಾಗತವನ್ನು ಅವೇಳಕನೆ ಇಂದಿತ ಗುರು ವಂದನಾ ಕಾರ್ಯಕ್ರಮವನ್ನು ಸ್ವೀಕಾರ ಮಾಡಿದ ರವೀಂದ್ರ ರೈ ಮಾಸ್ಟರ್ನ ಧರ್ಮಪತ್ನಿ ಶಶುನಾಥರೈಗಳು ಅರೆಗ್ಲ ಆತ್ಮೀಯ ಸ್ವಾಗತ. ಸಪ್ತಸ್ವರ ಕಲಾ ತಂಡದ ಪೂರ ಪದಾಧಿಕಾರಿ ಬಂಧುಗಳಿಗೆ ಅವೇಳಕನೆ ಕೊಣಜ ಗ್ರಾಮ ಪಂಚಾಯತ್ದ ಸದಸ್ಯ ಬಾಂಧವರುಗಳ ಆತ್ಮೀಯ ಸ್ವಾಗತವನ್ನು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ನಮ್ಮ ಪೂರ ಪದಾಧಿಕಾರಿ ಬಂಧುಗಳು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಸೊಲ್ಮೆಲು ಗಣೇಶನ ಪ್ರಧಾನ ಕಾರ್ಯಂತರಾದ ನಮ್ಮ ಈ ಒಂದು ಸಂಸ್ಥೆಯ ಸೇವಾ ಸಂಘದ ಕೊರ್ಲ ನಮ್ಮೊಟ್ಟಿಗೆ ಪ್ರೀತಿಯ ಸ್ವಾಗತ ಬಂತಂದು ಈ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಕರೆನ ವರ್ಷದಿಂದ ವಾರೀತಿಡ್ ನಮ್ಮ ಗುರುವಂದನ ಕಾರ್ಯಕ್ರಮ ಮಲ್ತೊಂದು ಬರೋಂದುಲ್ಲ ಪನ್ಪುಣಂಜಿನ ಪ್ರಸ್ತಾವನೆ ಮುಖಾಂತರ ಬಂದರಲ್ಲೇ ನಮ್ಮ ಅಧ್ಯಕ್ಷರ ಜೀವನ್ ಕುಮಾರ್ ಕೊಟ್ಟು ಈ ಒಂದು ಪ್ರಸ್ತಾವನೆಯನ್ನು ಬರೋಣ ಪಡೆದು ಪುಣ್ಯ ಶಕ್ತಿ ನಕ್ಲಿನ ಮನವರಿಕೆ ಮಂತೊಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ನಮ್ಮ ಪುದರ್ ಸೂಚನೆ ಕೊರ್ಪುನು ಐತ ಒಂಜಿ ಉದ್ದೇಶದ ದಂಡು ಪ್ರತಿಷ್ಠಾನದ ಮಂತಿನಂಚಿನ ಧ್ಯೇಯದಾದ ಬಂಡು ದೇಶದ ಒಂಜಿ ಸ್ವಾತಂತ್ರ್ಯಕ್ಕೋಸ್ಕರ ತನ್ನ ಪ್ರಾಣತ್ಯಾಗ ಮಂತಿನಂಚಿನ ಆ ಒಂಜಿ ಬಿಸಿ ರಕ್ತದ ಒಂಜಿ ಯುವಕ್ಕೆ ಭಗತ್ ಸಿಂಗ್ ಕೇವಲ ಒಂಜಿ 23 ವರ್ಷ ಮಾತ್ರ ಈ ಒಂಜಿ ಭೂಮಿಡು ಭಗತ್ ಸಿಂಗ್ ಬದುಕದಿತ್ತೀನಿ ಆಂಡ ಭಗತ್ ಸಿಂಗ್ ಇತ್ತೆ ತೀರ್ಪೋದೇ ಸದರ 100 ವರ್ಷ ಕರೆಯು ಆಂಡ್ಲ ಇತ್ತೆ ಮುಟ್ಟಲ ಭಗತ್ ಸಿಂಗ್ನ ಪುದರ್ ಕೇನ್ನಗಡೆ ನಮ್ಮ ಮೈಮನ ರೋಮಾಂಚನ ಆಪುನು ಪಂಡ ಆ ಪುದರ್ಡು ಉಪ್ಪುನಂಚಿನ ಆ ಒಂಜಿ ಶಕ್ತಿ ಐತೊಟ್ಟಿಗೆ ಭಗತ್ ಸಿಂಗ್ ಮಂತಿನಂಚಿನ ಕೆಲಸ ದೇಶದ ಒಂಜಿ ಸ್ವಾತಂತ್ರ್ಯಕ್ಕೋಸ್ಕರ ಅಪ್ಪೆ ಭಾರತಾಂಬೆನ ಬ್ರಿಟಿಷರ್ನ ಗುಲಾಮಗಿರಿ ಹಿಡಿದು ಮುಕ್ತ ಮನ್ಪೊಡು ಮನ್ಪುನಂಚಿನ ಒಂಜಿ ಕನಸನ್ನು ದೀದು ಐತ ಪಿರೋಡು ತನ್ನ ಪ್ರಾಣ ತ್ಯಾಗ ಮಂತಲ್ಲ ಪ್ರಾಣ ಪೋಂಡಲ ಮಲ್ಲೆತ್ತು ದುಂಬುದ ಪೀಳಿಗೆ ಈ ಬ್ರಿಟಿಷರ್ನ ಗುಲಾಮರಿಡು ಉಪ್ಪೆರಬಲ್ಲಿ ಸ್ವಾಭಿಮಾನಿ ಒಂಜಿ ಭಾರತೀಯರಾದ ಉಪ್ಪೋಡು ಮನ್ಪುನಂಚಿನ ಒಂಜಿ ದೃಢ ಸಂಕಲ್ಪಡು ಭಗತ್ ಸಿಂಗ್ ತನ್ನ ಪ್ರಾಣ ತ್ಯಾಗ ಮಂತೇರು. ಭಗತ್ ಸಿಂಗ್ ಲೆಕ್ಕನಂಚಿನ ಮಸ್ತ್ ಜನ ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಂತೇರು. ಇನಿ ಭಗತ್ ಸಿಂಗ್ನ ಪುದರ್ ಇಂಕಲ್ ದೀತಿನಿ ಇಂದೇ ಉದ್ದೇಶ ದಯಪಂಡ ಇನಿ ನಮಕ್ ಪ್ರಾಣ ತ್ಯಾಗ ಮನ್ಪುನಂಚಿನ ಒಂಜಿ ಪರಿಸ್ಥಿತಿ ಇಜ್ಜಿ ಆಂಡ ನಮ್ಮ ಒಂಜಿ ಸಮಾನ ತ್ಯಾಗ ಮನ್ಪೊಲಿ ನಮ್ಮ ಒಂಜಿ ಪರಿಶ್ರಮನ ತ್ಯಾಗ ಮನ್ಪೊಲಿ ನಮ್ಮ ಈ ಸಮಾಜಡು ಈ ಒಂಜಿ ಭೂಮಿಡು ಪುಟ್ಟುಪಕ್ಕ ಐತ ಋಣನೊಂಜಿ ತೀರಿಸಿನಂಚಿನ ಒಂಜಿ ಋಣ ಸಂದಾಯ ಮನ್ಪುನಂಚಿನ ಕೆಲಸ ಉಂಚಾರನ ಮನ್ಪೊಲಿ ಪನ್ಪುನಂಚಿನ ಉದ್ದೇಶದ 15 ವರ್ಷದ ದುಂಬು ನಮ್ಮ ಈ ಒಂಜಿ ತೊಕ್ಕೊಟ್ಟು ಉಳ್ಳಾಲ ಆ ಒಂಜಿ ಪರಿಸರಡು ಕೋನಜ ಮುಟ್ಟದ ಈ ಒಂಜಿ ಪರಿಸರಡು ನಮ್ಮ ಉತ್ಸಾಹಿ ಏರ್ಪುರ ಸಮಾನ ಮನಸ್ಕರುಗಳು ಎಂಕ್ಲು ಒಟ್ಟು ಸೇರಿದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಸುರುಮಂಪುನಂಚಿನ ಪ್ರಾರಂಭ ದಿನಟ್ಟೆ ಐಕೊಂಜಿ ಸ್ಪಷ್ಟವಾಯಿನಂಚಿನ ಒಂಜಿ ಉದ್ದೇಶ ನಿಖರವಾಯಿನಂಚಿನ ಒಂಜಿ ಕಾರ್ಯಯೋಜನೆ ದೀದೆ ಈ ಒಂಜಿ ಭಗತ್ ಸಿಂಗ್ ಪ್ರತಿಷ್ಠಾನ ಪಿದರ್ದಿತ್ತನು. ಗುರು ಪೂರ್ಣಿಮೆದ ಈ ಒಂಜಿ ಪುಣ್ಯ ದಿನ ಶುಭ ದಿನ ಇಡೀ ಜಗತ್ತಿಗೆ ಗುರು ಸ್ಥಾನಡು ಪುಣಂಚಿನ ವೇದವಾಸ್ಯರ್ನ ಇನಿ ಜನ್ಮದಿನ. ಗುರು ಪೂರ್ಣಿಮೆ ಬಂಡ ನಮಕ್ ಮಾತ್ರೆಗಳ ಇತ್ತೆ ಪ್ರತಿ ಒಂಜಿ ಪುಟ್ಟಿನ ಪ್ರತಿಯೊರೆಗಳ ಒಂಜಿ ಗುರು ಉಪ್ಪೇರಿ ಅವು ಗುರು ಪಂಡ ಶಾಲೆಡ್ ಕಲ್ಪನ ಗುರು ಯಾವುದು ಪೇರಲ್ಲಿ ಪ್ರತಿ ನಮ್ಮ ಜೀವನಡು ಓ ಒಂಜಿ ನಮ್ಮ ಸಾಧಾರಣ ಮಂತಿತ್ತಿಲ್ಲ ನಮ್ಮ ಓ ಕೆಲಸ ಕರಡಿತ್ತಿಲ್ಲ ಆ ಒಂಜಿ ಗುರು ಉಪ್ಪೇರು ಅರೇನು ತೂದು ನಮ್ಮ ಕಲ್ಪನಂಚಿನ ಇನಿ ಭಗತ್ ಸಿಂಗ್ಗಳ ಗುರು ಇತ್ತಿನಡ ಚಂದ್ರಶೇಖರ್ ಆಜಾದ್ ಗುರು ಇತ್ತೇರು ಚಂದ್ರಶೇಖರ್ ಆಜಾದ್ಗಳ ಲಾಲ ಲಜಪತ್ ರಾಯ್ ಗುರು ಆದಿತ್ತೇರು ಅಂಚ ಪ್ರತಿ ಒಂಜಿ ಪುಟ್ಟಿನಕ್ಲಿಗೆ ಒಂಜಿ ಗುರು ಉಪ್ಪೇರು ಆಯೆ ಇತ್ತೆ ಒಂಜಿ ಮಲ್ಲ ಪಿಕ್ಚರ್ ಆ್ಯಕ್ಟರ್ ಆದಿತ್ತಿಲ್ಲ ಆಗಲೂ ಒಂಜಿ ಗುರು ಉಪ್ಪೇರು ಅವೆಲಕ್ಕನೆ ಒಂಜಿ ರೀತಿ ಸಾಮಾಜಿಕ ಕೆಲಸ ಮನ್ಪುನ ಆಯ್ತಿನ ಆಗಲೂ ಒಂಜಿ ಗುರು ಉಪ್ಪೇರು ಶಿಕ್ಷಣಡು ಮಿತ್ತು ಒಪ್ಪನ ಆಗಲಿ ಗುರು ಉಪ್ಪೇರು ಅಂಚಿನ ಗುರುಕ್ಲೇನು ಕೇವಲ ವಿದ್ಯೆ ಕಲ್ಪ ಏರು ಕೇವಲ ಶಿಕ್ಷಣದ ಮಾತ್ರ ಗುರುಕುಲ ಆಗೊಂಜಿ ವಿದ್ಯೆ ಪಂಡ ಶಿಕ್ಷಣ ಬರ್ಪಣಂಚಿನ ಬೇರೆ ಬೇರೆ ರೀತಿಯ ವಿದ್ಯೆ ಅವೇನೊಂಜಿ ಕಲ್ಪ ಏರು ಗುರು ಉಪ್ಪುನ ಆ ಸ್ಥಾನಡು ಉಪ್ಪುನಂಚಿನ ಗುರುಕುಲೇನು ಅಕ್ಲೆಗೆ ಗೌರವ ಕೊರ್ಪುನಂಚಿನ ಅಕ್ಲನ ಆ ಒಂಜಿ
ಅಕ್ಲ ಮಂತಿನಂಚಿನ ಕೆಲಸ ಕಾರ್ಯನ ಗುರುತಿಸಿನಂಚಿನ ಅಕ್ಲನ ಆ ಒಂಜಿ ಆಶೀರ್ವಾದನ ಅಕ್ಲ ಅನುಗ್ರಹನ ನಮ್ಮ ಪಡೆಯೋನಂಚಿನ ಒಂಜಿ ಪುಣ್ಯದ ಕಾರ್ಯಕ್ರಮನೇ ಈ ಗುರು ವಂದನ ಕಾರ್ಯಕ್ರಮ. ಸುರುತ ವರ್ಷದಿಂಚನೆ ಎಂಕ್ಲ ಈ ಒಂಜಿ ಗುರು ವಂದನ ಕಾರ್ಯಕ್ರಮನ ಗುರು ಪೂರ್ಣಿಮೆ ದಿನಸ ಎಂಕ್ಲು ಶುರು ಮಂತಿತ್ತ. ಆ ವರ್ಷದ ಇನಿ ಮುಟ್ಟ 15 ವರ್ಷದಿಂಚ ಒಂಜಿ ವರ್ಷ ನಮ್ಮ ಕೊರೋನಾದ ಸಂದರ್ಭ ಎಂಕ್ಲೆಗ್ ಕಾರ್ಯಕ್ರಮ ಅನ್ಪರೆ ಆಜಿ ಆಯ್ತಾ ಬೊಕ್ಕ 14 ಜನಕ್ಲೇನು ಈ ಭಾಗಡ್ ಉಪ್ಪುನಂಚಿನ ಬೇತೆ ಬೇತೆ ರೀತಿ ನಮ್ಮ ಸಮಾಜ ಉಪ್ಪುನ ಬೇತೆ ಬೇತೆ ರಂಗಡು ವಿವಿಧ ರಂಗಡು ಉಪ್ಪುನಂಚಿನ ಆ ಒಂಜಿ ಸಾಧಕರನಕ್ಲೇನು ಹಿರಿಯರನಕ್ಲೇನು ಗುರುತಿಸಿದ್ದು ಅಕ್ಲ ಇಲ್ಲಡೆ ಪೋದು ಅಕ್ಲೆಗೆ ಒಂಜಿ ಅಭಿನಂದನೆ ಕೊರ್ಪುನಂಚಿನ ಕಾರ್ಯಕ್ರಮ ಅಂತಿತ್ತ. ಒಂದು ವಿಶೇಷವಾದ ಪಂಡ ಇನಿ ನಮ್ಮ ರವೀಂದ್ರ ರೈಕ್ಲು ಪಂಡ ಈ ಭಾಗಡಾರು ಬಾರಿ ಒಂಜಿ ಸಾಮಾಜಿಕವಾದ ಮಸ್ತ್ ಸಂಘ ಸಂಸ್ಥೆಡು ಪೂರ ತೊಡಗಿಸಿಕೊಂಡು ನಿಖಿಲ್ ಬಾರಿ ಪ್ರೀತಿದಿದ್ದು ಅರೇನು ಇನಿ ಮುಲ್ಪ ಸಪ್ತಸ್ವರ ಈ ಕಲಾ ತಂಡದ ಈ ಒಂಜಿ ಸಭಾಂಗಣಡೆ ಅರೇನು ಅಭಿನಂದನೆ ಮನ್ಪುನಂಚಿನ ಕಾರ್ಯದಿತ್ತು. ನಾವು ಎಂಕ್ಲಿಗೆ ಬಾರಿ ಖುಷಿ ಅಂಡು ಬೊಕ್ಕ ನಿಖಿಲ್ನ ಮಾತೆಲ್ಲ ನಂಜಿ ಅಭಿಮಾನ ಹರಡ ಉಂಡು ಪನ್ಪುನ ಒಂದು ತೋಜವನು ಒಂಜಾತ್ ಈ ಒಂಜಿ 15 ವರ್ಷದಿಂಚ ಎಂಕ್ಲು ಬೆತೆ ಬೆತೆ ಸುರೂತ ವರ್ಷನೇ ಎಂಕ್ಲು ನಮ್ಮ ಉಳಿಯ ಉಳ್ಳಾಲ್ದಿ ದೇವಸ್ಥಾನದ ಅಲ್ಪಗದ ಧರ್ಮಾಧಿಕಾರಿ ನೆಂಚಿನ ಐತೆ ಸ್ವರ್ಗಸ್ಥರ ಪೂಜ್ಯ ದೇವಮೂಲ್ಯ ನಿರ್ಣಯ ಅರೇನು ಈ ಗುರುವಂದನ ಕಾರ್ಯಕ್ರಮ ಸುರುತ್ತ ವರ್ಷ ಎಂಕ್ಲರ್ನ ಆ ದೇವಸ್ಥಾನದ ಹೋದು ಅಲ್ಪನೆ ಎಂಕ್ಲು ಗುರುವಂದನ ಅರೆ ಗುರು ಅರ್ಪಣೆ ಗುರು ಕಾಣಿಕೆ ಅಂಚೆ ಗುರು ಅಭಿನಂದನೆ ಮಂತಿತ್ತ. ಐದು ಬೊಕ್ಕ ನಾಟ್ಯ ಕಲಾತಿಲಕ ಮೋಹನ್ ಮಾಸ್ಟ್ರಿಗೆ, ಐದು ಬೊಕ್ಕ ನಮ್ಮ ಉಳ್ಳಾಳದ ಮೊಗವೀರ ಸಮಾಜದ ಅಧ್ಯಕ್ಷರೆಂಚಿನ ಸದಾನಂದ ಪೂಜಾರ್ಲೆಗೆ, ಅವೆಲಕ್ಕನೆ ಸದಾನಂದ ಬಂಗೇರ, ಅವೆಲಕ್ಕನೆ ನಮ್ಮ ಗೋಕರ್ಣಂದು ಅಯ್ಯಪ್ಪ ದೇವಸ್ಥಾನದ ಅಯ್ಯಪ್ಪ ಭಜನಾ ಮಂದಿರದ ಅಲ್ತ ಪ್ರಮುಖರೆಂಚಿನ ಗೋಪಾಲ್ ಗೋಲಿಯಾಡಿಗೆ, ಅಂಚನೆ ನಮ್ಮ ಗಟ್ಟಿ ಸಮಾಜದ ಮೆಲ್ಡರೆಂಚಿನ ನಾರಾಯಣ್ ಗಟ್ಟಿಗೆ, ಅವೆಲಕ್ಕನೆ ನಮ್ಮ ತಲಪಾಡಿದ ಪ್ರಮುಖರೆಂಚಿನ ರಾಮಯ್ಯ ಕಿಲ್ಲೆರಿಗೆ, ಮಂಚನೆ ನಮ್ಮ ಮುಲ್ಪ ಹಿರಿಯರೆಂಚಿನ ಅಂಚನೆ ಈ ಕೃಷಿಕೆಲ ಸಾಮಾಜಿಕ ರಾಜಕೀಯ ಮುಂದಳೆಂಚಿನ ಸೀತಾರಾಮ್ ಬಂಗೇರಿಗೆ, ಅಂಚನೆ ನಮ್ಮ ಕರಿಣ ವರ್ಷ ಶಿಕ್ಷಕರ ನಿವೃತ್ತ ಶಿಕ್ಷಕರೆಂಚಿನ ವಾಸುದೇವರಾವ್, ಅಂಚನೆ ತಲಪಾಡಿದ ಇತ್ತ ಸ್ವರ್ಗಸ್ಥರಾದ ಪುಣಂಚಿನ ಬಂಗಾರ್ ಭಟ್ರು, ಅವಲಕ್ಕೆ ನಮ್ಮ ಮುಲ್ತ ಮುಡಿಪುದ ರಾಜಾರಾಮ್ ಭಟ್ರಿಗೆ, ಅಯ್ಯಪ್ಪ ದೇವಸ್ಥಾನದ ಒಂದು ಗುರುಸ್ವಾಮಿಯ ನೆಂಚಿನ ವಿಶ್ವನಾಥ್ ಕಾಯರ್ಪಳಿಕೆ, ಎಂಚಿತ್ತಿ ವೆಂಕಪ್ಪ ಮಾಸ್ಟ್ರಿ ನಮ್ಮ ಹಸೆಗೊಳಿದ ನಮ್ಮ ಒಂಜಿ ಹಿರಿಯ ಒಂಜಿ ಸಾಮಾಜಿಕ ಒಂಜಿ ಧಾರ್ಮಿಕ ಮುಂದಾಳದಿತ್ತಿನಂಚಿನ ವೆಂಕಪ್ಪ ಮಾಸ್ಟ್ರಿಗೆ, ಎಂಚಿತ್ತಿ ಜನಕ್ಲಿಗೆ ಹಿರಿಯರ ನಕ್ಲಿಗೆ ಅಕ್ಲನ ಒಂಜಿ ಇಲ್ಲಾಗ ಪೋದು ಅತ್ತನ ಅಕ್ಲನ ಇಂಚಿನ ಒಂಜಿ ಸಂಸ್ಥೆಡ್ ಅಕ್ಲೇನ ಒಟ್ಟು ಸೇರ್ಪಾದು ಅಕ್ಲಿಗೆ ನಮ್ಮ ಕಾಣಿಕೆ ನಮ್ಮ ಒಂಜಿ ಗುರು ಅರ್ಪಣೆ ಮಂತೊಂದು ಬೈದ. ಇನಿ ವಿಶೇಷವಾದ ಖುಷಿಯ ಪುಣ್ಯ ಪಂಡ ಇನಿ ನಮ್ಮ ಕೆ ರವೀಂದ್ರ ರೈ ಕಳ್ಳಿಮಾರ್ ಈ ಭಾಗಡ್ ನಮಕ್ ಮಾತೆರೆಗಳ ಗೊತ್ತಿತ್ತಿನಾರು ಮಾತ ಒಂಜಿ ಜೋಕ್ಲೇನು ತಿದ್ದಿ ತೀಡುದು ಇಂಚಿನ ತಪ್ಪುಂಡ ಅವೇನು ಪೂರ ಸರಿ ಮಂತದ್ದು ಈ ಸಮಾಜಗೊಂಜಿ ಸತ್ಪ್ರಜೆಯನ್ನು ಕೊರ್ಪುನಂಚಿನ ಒಂಜಿ ಕೆಲಸ ಕಾರ್ಯನು ಆರ ನಿವೃತ್ತಿ ಆಪಣೆಡ್ ದುಂಬು ಸುಮಾರು ಒಂಜಿನ 35 ವರ್ಷದಿಂಚ ಹರೆಕಳದ ಈ ಒಂಜಿ ಪ್ರೌಢಶಾಲೆಡ್ ಆ ಕೆಲಸನ ಬಾರಿ ಪ್ರಾಮಾಣಿಕವಾದ ಬೊಕ್ಕ ನಿಷ್ಠೆಡ್ ಮಂತೊಂದು ಬೈದಿನಂಚಿನ ಒಂಜಿ ವ್ಯಕ್ತಿತ್ವದ ಕೆ ರವೀಂದ್ರ ರೈ ಕಳ್ಳಿಮಾರ್ ಅರ್ನ ಪುದರ್ ಎಂಕ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸಭೆಟ್ ಪನ್ನಗ ಪೂರ್ಣವಾದ ಮಾತೆರೆಗಳ ಬಾರಿ ಖುಷಿಟ್ಟು ಮಾತೆಲ್ಲ ಸರ್ವಾನುಮತದ ಅರ್ನ ಪುದರ್ಗೆ ಒಪ್ಪಿಗೆ ಸೂಚಿದೆ. ಒಂದು ಒಂಜಿ ದಯಪಂಡು ಇರ್ನ ಮಿತ್ತು ಎಂಕಲ್ ದಿತ್ತಿನಂಚಿನ ಗೌರವ ಅಂಚೆ ಎಂಕ್ಲ ಮೋಸ ಸಂಸ್ಥೆ ಗೌರವ ಅಂಚನೆ ಅರೆಗ್ಯಾನ್ ಫೋನ್ ಮಂತದ್ದು ದುಂಬು ಎಂಕ್ಲ ಮಾಸ್ಟರ್ ಆನಂದ್ ಮಾಸ್ಟರ್ ಎಂಕ್ಲ ಗೌರವ ಸಲಹೆಗಾರದಿಲ್ಲ ಅರಡ ಪಂಡ್ಯಾನ್ ಇಂಚ ಇಂಚ ಅರೆಗೊಂಜಿ ಈರೆ ಫೋನ್ ಮಂತದ್ದು ಫಸ್ಟ್ ಫೋನ್ ಅನ್ಪ್ಲೆ ಬಕ್ಕೆ ಆಮ್ ಅನ್ಪೇನ್ ಅಂಚೆ ಮಾಸ್ಟ್ಲ ಫೋನ್ ಮಂತೀರಿ ಬಕ್ಕ ಯಾನ್ಲ ರವೀಂದ್ರ ರೈಕ್ಲೆ ಫೋನ್ ಮಂತೆ ಆರ್ಲ ಬಾರಿ ಪ್ರೀತಿಡ್ ಈ ಒಂಜಿ ಎಂಕ್ಲ ಗೌರವ ಗುರುವಂದನ ಕಾರ್ಯಕ್ರಮ ಗುರು ಗೌರವ ದೆತನುವೆ ಪಂಪಿನಂಚಿನ ಒಂಜಿ ಪ್ರೀತಿಡ್ ಎಂಕ್ಲೆಗ್ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅರೆಗೆ ಸುರುಕಾದ ಎಂಕ್ಲು ಕೃತಜ್ಞತೆ ಪನ್ನೋದಿಲ್ಲ. ಇರ್ನ ಆಶೀರ್ವಾದ ಇರ್ನ ಅನುಗ್ರಹ ಈ ಸಮಾಜ ಪಂಚಿನ ಮಾತೆರೆಗಳು ಉಪ್ಪಾಡು ಅವೆಲಕ್ಕನೆ ಕೇವಲ ಒಂಜಿ ಶಿಕ್ಷಕರಾದ ಮಾತಿರತ್ತಾರೆ ಸಮಾಜದ ಬೇತೆ ಬೇತೆ ಕ್ಷೇತ್ರಡ್ಲ ಧಾರ್ಮಿಕವಾದ ಸಾಮಾಜಿಕವಾದ ಈ ಭಾಗಡ್ ಮಸ್ತ್ ಸಾಂಸ್ಕೃತಿಕವಾಯಿನಂಚಿನ ಕೆಲಸ ಕಾರ್ಯಗಳನ್ನ ಮಂತೊಂದು ಬೈದಿನಂಚಿನಾರು ಅರ್ನ ಬಗ್ಗೆ ನಮ್ಮ ಆನಂದ್ ಮಾಸ್ಟರ್ ಅಭಿನಂದನ ಈ ಒಂದು ಗುರು ಅಭಿನಂದನೆ ಅರ್ನ ಬಗ್ಗೆ ಉಲ್ಲೇಖ ಮನ್ಪೆರಲ್ಲೇರು ಆಯ್ತೊಟ್ಟಿಗೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕೇವಲ ಗುರುವಂದನೆ ಮಾತ್ರ ಕಾರ್ಯಕ್ರಮ ಆಯ್ತು ಎಂಕಲ್ ಸಾಂಸ್ಕೃತಿಕವಾಯಿನಂಚಿನ ಕಾರ್ಯಕ್ರಮ ತೊಕ್ಕೋಟು ರಾಪಣಂಚಿನ ಗೂಡು ದೀಪ ಸಂಗಮ ದೀಪಾವಳಿ ಸಂಭ್ರಮ ಮನ್ಪಂಚಿನ ಕಾರ್ಯಕ್ರಮ ಗೂಡು ದೀಪ ಇತ್ತೆ ಇಲ್ಲಡ ಮನ್ಪಂಚಿನ ಮರೆ ಒಂದು ಪಂಚಿನ ಸಮಯ
ಪೂರೆಲ್ಲ ಪೋದು ದುಮ್ನನಿ ಪೋದು ಅಂಗಡಿ ಪೋದು ಆರ್ಟಿಫಿಷಿಯಲ್ ಗೂಡು ದೀಪನ ಕಾಣುತ್ತದೆ ನೇಲವನ ಅಂಚಿನ ಒಂಜಿ ಸಂದರ್ಭ ಇದನ್ನು ನಿಜವಾದ ದುಂಬುದ ದಿನಟ್ಟು ದೀಪಾವಳಿ ಮಂತಿನಂಚಿನ ಉದ್ದೇಶದ ಇತ್ತಿನ ಅವು ಪೂರ ಇತ್ತೆ ಬರಿಕ್ ಹೋತು ಖಾಲಿ ಒಂಜಿ ನಮ್ಮ ನಿಮಿತ್ತ ಮತ್ತು ಒಂಜಿ ಮನ್ಪೋಡು ಬಂದು ಮಂತೊಂದಿಲ್ಲ ದುಂಬು ಇಲ್ಲಡೆ ಎಂಕ್ಲು ಎಲ್ಲಿ ಒಪ್ಪನಾಗಿ ಇಲ್ಲಡೆ ಒಂಜಿ 10-15 ದಿನ ದುಂಬೆ ದೀಪಾವಳಿದ ಒಂಜಿ ಕಳೆ ಬರುವಂತನು ಇಲ್ಲಡೆ ಕುಲ್ದು ಪೂರ ಸಿಂಕ್ರಿ ಬತ್ತಂದು ಜೋಕ್ಲು ಪೂರ ಗೂಡು ದೀಪ ಅಂತದ್ದು ಇಲ್ಲಡೆ ಬಣ್ಣಗ ಕಜಿಕ ಅಂತದ್ದು ಮನ್ಪಂಚಿನ ಕಾರ್ಯ ಇತ್ತನು ಇನಿ ಅವನ ಎಂಕಲು ಎಂಚ ಅಂತ ಬಂಡ ಗೂಡು ದೀಪ ಸ್ಪರ್ಧೆ ಇದು ಆ ಕಾಲ್ತಾರ ಸುಮಾರು ಒಂದು 5 ಗೂಡು ದೀಪಲು ಬೆತ್ತ ಬೆತ್ತ ಕಡೆ ಹಿಡಿದು ಬರ್ಕೊಂಡು ಇಂಚಿನ ಒಂಜಿ ಕಾರ್ಯಕ್ರಮನ ಶುರು ಮಂತಿನಂಚಿನ ಸಂಸ್ಥೆ ಅಂದಿತ್ತಿನ ನಾವು ತೊಕ್ಕೋಟದ ಬಾಗಡೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಗುರುವಂದನ ಕಾರ್ಯಕ್ರಮನ ಶುರು ಮಂತಿನಂಚಿನ ಸಂಸ್ಥೆ ಅಂದಿತ್ತಿನ ಎಂಕಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಆಯ್ತೊಟ್ಟಿಗೆ ನಮ್ಮ ಮಾತ ಮರೆತು ಬಿಡ್ದಿತ್ತ ಉಳ್ಳಾಲ ಶ್ರೀನಿವಾಸ ಮಲ್ಲೇರು ನಮ್ಮ ಉಳ್ಳಾಳದ ಅರ್ನ ಇತ್ತಲ ಕುಟುಂಬದ ಕೂಡ ಉಳ್ಳಾಲ ಉಳ್ಳೇರು 6 ಕೊರನಂಚಿನ ಕೊಡುಗೆ ಮಸ್ತುಂಡು ಇನ್ನು NMPT ಅದುಪ್ಪು NITK ಅದುಪ್ಪು ಏರ್ಪೋರ್ಟ್ ಅದುಪ್ಪು ಆಕಾಶವಾಣಿ ಅದುಪ್ಪು ಮುಲ್ಪಪ್ಪುನಂಚಿನ ಬ್ರಿಡ್ಜಿಲ್ ಪೂರ ಮಂತಿನಿ 6 MP ಅದುಪ್ಪುನ ಅರ್ನ ಪುದರಿ ನಾವು ಮರೆತು ಬಿಡ್ತಾ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅರ್ನ ಜನ್ಮದಿನಾಚರಣೆಯನ್ನು ತೊಕ್ಕೊಟ್ಟು ಅರ್ನ ಶ್ರೀನಿವಾಸ ಮಲ್ಯ ವ್ರತ ಇತ್ತು ನಿತ್ಯವು ದೇಯ್ದರು ಫ್ಲೈಓವರ್ ಅಗಲೀಕರಣಕ್ಕೋಸ್ಕರ ಅಲ್ಪ ಪೋದು ಪ್ರತಿ ವರ್ಷ ಅಲ್ಲ ಶ್ರೀನಿವಾಸ ಮಲ್ಯರನ ಆ ಒಂಜಿ ವ್ರತ ಪುತ್ತಳಿತ್ತು ಒಂಜಿ ಅಲ್ಪ ನಗರಸಭೆ ಆಡಳಿತ ವ್ಯವಸ್ಥೆ ಹೋಗಿತ್ತಿಲ್ಲ ಆ ಪುತ್ತಳಿ ಅವಳು ಬಂದಾಗ ಐಟ್ ಅದು ಮಣ್ಣು ಬತ್ತದು ಐಕ್ ಪೂರ ಒಂಜಿ ಐತ ವ್ಯವಸ್ಥೆ ಮಂತದ ಎಂಕಲ ಪೂರ ಪದಾಧಿಕಾರಿನಕ್ಲು ಒಟ್ಟು ಸೇರಿದ ಅಲ್ಪ ಅವೇನು ಸ್ವಚ್ಛ ಮಂತದ್ದು ಐಕ್ ಅರ್ನ ಆ ಒಂಜಿ ಪುತ್ತಳದ ಎದುರುಡು ಜನ್ಮ ದಿನಾಚರಣೆ ಮಂತಿತ್ತು ತೊಕ್ಕೊಟ್ಟು ಬಾಗಡೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನೆ ಸುರುಕಾದು ಮಂತಿನಂಚ ಅವೆಲ್ಲಕ್ಕನೆ ನಮ್ಮ ಈ ಕಾರ್ಯಕ್ರಮದೊಟ್ಟಿಗೆ ಪರಿಸರ ಸಂಬಂಧಪಟ್ಟಂಚಿನ ಕಾರ್ಯಕ್ರಮ ವೃಕ್ಷಾಂಕುರ ರಕ್ಷ ಎಂಕ್ಲ ಮಾದವುಳ್ಳ ಇಜ್ಜೇರು ಬೈಜ್ಜೇರು ಅಣ್ಣ ಅರ್ನ ಒಂಜಿ ಯೋಜನೆದ ಮುಖಾಂತರವಾದ ವೃಕ್ಷಾಂಕುರ ರಕ್ಷ ಪಂಪನ ಕಾರ್ಯಕ್ರಮದೊಟ್ಟಿಗೆ ಕರೆನ 5 ವರ್ಷದಿಂಚ ಈ ಬಾಗಡೆ ಉಪ್ಪುನಂಚಿನ ಮಸ್ತ್ ನಮ್ಮ ಎಂಕ್ಲ ಸದಸ್ಯರನಕ್ಲು ಇಲ್ಲಡೆ ಪೋದು ಅಕ್ಲು ಇಲ್ಲಡೆ ದೈ ನಡ್ಪಣ ಕಾರ್ಯಕ್ರಮದೊಟ್ಟಿಗೆ ಈ ಬಾಗಡೆ ಉಪ್ಪುನಂಚಿನ ಬೆತೆ ಬೆತೆ ಸಾಮಾಜಿಕ ಗಣ್ಯರ್ನಕ್ಲು ಇಲ್ಲಡೆ ಪೋದು ಅಲ್ಪಲ ಒಂಜಿ ದೈ ನಡ್ಪಣ ಮುಖಾಂತರವಾದ ಸಾಮಾಜಿಕ ಒಂಜಿ ಜಾಗೃತಿ ಮೂಡಿಸಿನಂಚಿನ ಪರಿಸರ ದಾಯ ಒರಿಯೋಡು ಪಂಪನಂಚಿನ ಬಗ್ಗೆ ಒಂಜಾತ್ ಜಾಗೃತಿ ಮೂಡಿಸಿನಂಚಿನ ಕೆಲಸನ ಎಂಕ್ಲು ಮಂತೊಂದು ಬರೋದಿಲ್ಲ ಮುರಣಿ ಐತಾರದಾನಿಯ ತೊಕ್ಕೋಟದ ಬಾಗಡೆ ಒಂಜಿ ವೃಕ್ಷ ತೋರಣ ಪಂಪಂಚಿನ ಒಂಜಿ ಅಭಿಯಾನಕ್ಕೆ ಎಂಕ್ಲು ಚಾಲನೆ ಕೊಡ್ತಾ ಸುಮಾರು 100 ದೈನ್ ತೊಕ್ಕೋಟದ ಫ್ಲೈಓವರ್ದ ಆ ಒಂಜಿ ಆಮೆಟ್ ನಾಗನ ಕಟ್ಟೆದ ಮುಟ್ಟಲ ಸೀತಾ ಅಶೋಕ ಬೊಕ್ಕ ಹೊಳೆದಾಸವಳ ಪಂಪಂಚಿನ ಒಂಜಿ ರಡ್ಡು ದೈಕ್ಲೇನು ಅಲ್ಪ 100 ದೈಕ್ಲೇನು ನಡ್ಪಂಚಿನ ಒಂಜಿ ಅಭಿಯಾನಗಳ ಮುರಣಿ ಐತಾರದಾನಿ ಚಾಲನೆ ಕೊಡ್ದು ಎಲ್ಲಂಜಿ ಐತಾರದ ಬೊಕ್ಕದ ಐತಾರ ಅವಿತ ಒಂಜಿ ಮುಕ್ತಾಯ ಎಲ್ಲ ಆಪುಂಡು ಇಂಚಿತ್ತಿನ ಕಾರ್ಯಕ್ರಮದ ಒಟ್ಟಿಗೆ ಬೆತೆ ಬೆತೆ ಭಗತ್ ಸಿಂಗ್ನ ಜನ್ಮದಿನಾಚರಣೆ ಅದಪ್ಪು ಆ ಸಂದರ್ಭ ಭಗತ್ ಸಿಂಗ್ನ ಬಗ್ಗೆ ಚಿತ್ರಕಲಾ ಸ್ಪರ್ಧೆ ಅದಪ್ಪು ಗಾಯನ ಸ್ಪರ್ಧೆ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಮಂತೊಂದು ಬರೋದಿಲ್ಲ ಒಟ್ಟಿಗೆ ಅದು ಸಾಮಾಜಿಕವಾಯಿನಂಚಿನ ಸಮಾಜ ಮುಖ್ಯನೆಂಚಿನ ಒಂದು ಅಸಹಾಯಕರ್ನಕ್ಲಿಗೆ ಸಹಕಾರ ಕೊರ್ಪನಂಚಿನ ಕೆಲಸ ಕಾರ್ಯನ ಅವು ನಿರಂತರವಾದ ಕಾರಣ 15 ವರ್ಷದಿಂಚ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅವು ನಿಷ್ಠೆಡ್ ಒವೇ ರೀತಿಯ ಪ್ರಚಾರ ಹತ್ತನಂಡ ಒವೇ ರೀತಿಯ ಒಂಜಿ ಬಿಲ್ಡಪ್ಗೋಸ್ಕರ ಮಂತೊಂದು ಬೈದಿಜ್ಜಿ ಒಂಜಿ ಎಂಕಲ ಆ ಒಂಜಿ ಭಗತ್ ಸಿಂಗ್ದ ಒಂಜಿ ಎಂಚ ಯೋಜನೆ ಉಂಡ ಎಂಚಿನ ಕಾರ್ಯ ಪದ್ಧತಿ ಉಂಡ ಆ ಮುಖಾಂತರವಾದ ಎಂಕಲು ಮಂತೊಂದು ಬರೋದಿಲ್ಲ ಈ ಬಾಗಡ್ ಉಪ್ಪುನಂಚಿನ ಮಾತ ನಮ್ಮ ಪ್ರಮುಖರ್ನಕ್ಲು ಇರಲಿರ ನಮಕ್ ಸಹಕಾರ ಕೊರೊಂದಿಲ್ಲೇರು ಭಾರಿ ಖುಷಿ ಆಪುಂಡ ಪಂಡ ಇನಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಎಂಕ್ಲು ಶುರು ಮನ್ಪನಾಗ ಎಂಕ್ಲು ಒಂಜಿ 10-15 ಜನ ಇತ್ತೀನಿ ಇನಿ ಸುಮಾರು ಒಂಜಿ 50 ಜನ ಸದಸ್ಯರನಕ್ಲು ಎಂಕ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಉಳ್ಳೇರು ಮಸ್ತ್ ಜನ ಇತ್ತೆ ಕೆಲವರು ಫೋನ್ ಮಂತದಿಲ್ಲ ಎಂಕ್ಲು ಸೇರುವ ಪಂಪಂಚಿನ ಆ ಒಂಜಿ ಆಶಯದ ಪಾತ್ರ ಪಣಂತೇರು ಇಂದು ದಾಯ ಪಂಡ ಭಗತ್ ಸಿಂಗ್ ಈ ಒಂಜಿ ಸಮಾಜಡ್ ಈ ಒಂಜಿ ಪರಿಸರಡ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಆ ಭಗತ್ ಸಿಂಗ್ನ ಪುದರ್ಗದಾಲ ತುತಿವರಂದಿನಂಚಿನ ಕೆಲಸ ಮಂತಿತ್ತಾನ ಪಂಪನೆಕೊಂಜಿ ನಿದರ್ಶನ ಆ ನಿಟ್ಟಿಡ್ ನಿಖಲ ಮಾತೇರ್ನಲ ಸಾಕಾರ ನಿಖಲ ಮಾತೇರ್ನಲ ಒಂಜಿ ಪ್ರೋತ್ಸಾಹ ದುಮ್ಮ ದಿನಟ್ಲ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಗ್ ಉಪ್ಪಡ ಪಂಪನಂಚಿನ ಒಂಜಿ ಆಶಯನ್ನು ವ್ಯಕ್ತಪಡಿಸೊಂದು ಇನಿ ಗುರುವಂದನದ ಈ ಪುಣ್ಯ ದಿನ ಗುರುಪೂರ್ಣಿಮೆದ ಮಾತೆರೆಗಳ ಶುಭಾಶಯನ ಕೊರೊಂದು ನಿಕ್ಲೆ ಮಾತೆರೆಗಳ ಶುಭ ಅವಾರ್ಡ್ ನಿಕ್ಲೆ ಇಲ್ಲದಕ್ಲೆಗೆ ಮಾತೆರೆ ಕುಟುಂಬಕ್ಕೆ ಮಾತ್ರ ಶುಭ ಅವಾರ್ಡ್ ಪಂಪನಂಚಿನ ಒಂಜಿ ಹಾರೈಕ್ಲ ಮಂತೊಂದು ಗುರುಕುಲ್ನ ಪೂರ ಅನುಗ್ರಹ ನಮ್ಮ ಮಿತ್ತು ಉಪ್ಪಾಡು ಪಂಪನ ಪಾತ್ರೆಯನ್ನು ಪಣಂದು ಇನಿ ಮುಲ್ಪ ಈ ಒಂಜಿ ಕಾರ್ಯಕ್ರಮ ಮನ್ಪರ ಅವಕಾಶ ಮಂತು ಕೊರನಂಚಿನ ಈ ಸಪ್ತಸರ ಕಲಾತಂಡದ ಮಾತ ಅಧ್ಯಕ್ಷರನಕ್ಲೆ ಪದಾಧಿಕಾರನಕ್ಲೆಗಳ ಕೃತಜ್ಞತೆ ಅರ್ಪಣೆ ಮಂತೊಂದು ಅವೆಲಕ್ಕೆ ನಮ್ಮ ಹರೇಕಾಳದ ರಾಮಕೃಷ್ಣ ಪ್ರೌಢಶಾಲೆದ ದೈಹಿಕ ಶಿಕ್ಷಕ ಆತ್ಮೀಯ ನೆಂಚಿನ ತ್ಯಾಗ ಮರಕಳ ಅರ್ಲ ಬೈದ್ಯರ ಅರೆಗಳ ಈ ಸಂದರ್ಭ ಸ್ವಾಗತ ಮಂತೊಂದು ನಿಕ್ಲ ಅವಕಾಶ ಕೊರನೆಕ್ಕೆ ವಂದನೆ ಮಂತೊಂದು ಇಡೆ ಪಾತ್ರ ಮುಕ್ತ ಆ ಒಂಜಿ ಸಂಸ್ಥೆ ಆ ರೀತಿಡ್ ಕರಿನ 15 ವರ್ಷದಿಂಚ ನಡ್ತೊಂದು ಬೈದಿನ ಒವ್ವ ಒಂಜಿ ಕಾರ್ಯಕ್ರಮವನ್ನು ದಿವೊಂದು
ಒಂಜಿ ಬೇಡಿಕೆ ನದಿಯೊಂದು ಈ ಒಂಜಿ ಕಾರ್ಯಕ್ರಮ ಬೈದಿನ ಪನ್ಪಣೆ ಬಾರಿ ಪೊರ್ಲುಡು ಪ್ರಸ್ತಾವನದ ಮುಖಾಂತರ ನಮಕ್ ಪಲಪುನ ಕೊರಿಯರ್ ಶ್ರೀ ಜೀವನ್ ಕುಮಾರ್ ತೊಕ್ಕೋಡು ಮೇರೆಗೆ ಸೊಲ್ಮೆನೆ ಸಂದ ಒಂದು ಮುಖ್ಯ ಅತಿಥಿಯಾದ ಪುನಂಚಿನ ಕನ್ನಡ ಸಾಹಿತ್ಯ ಪರಿಷತ್ ಉಳ್ಳಾಲ ವಲಯದ ಅಧ್ಯಕ್ಷರು ಅವೇ ರೀತಿ ಮಂಗಳೂರು ವಿಶ್ವವಿದ್ಯಾಲಯದ ದುಮ್ಮುಗು ಈ ಒಂಜಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗುರುವಂದನೆ ಕೊರ್ರೆ ಪುನಂಚಿನ ರವೀಂದ್ರ ರೈ ಕಳಿಮಾರ್ ಮೇರ್ನ ಆ ಒಂಜಿ ವಿಶೇಷತೆನೇ ನಮ್ಮ ಗೌರವ ಸಲಹೆಕಾರ ಏನಂಚಿನ ಆಂದಕ್ಕೆ ಸೇಗೋಳಿ ಪನ್ರೆಲ್ಲರು ಮಲ್ತದ ಈರು ಅರ್ನ ಒಂಜಿ ನಮಕನ ಗುರುವಂದನೆ ಕೊರ್ರೆ ಕಾರಣದಾದ ಪನ್ಪಂಚಿನ ವಿಶೇಷತೆ ಪೂರ ನಮ್ಮ ಗೌರವ ಸಲಹೆಕಾರನ ಆಂದ ಮಾಸ್ಟರ್ ಸೇಗೋಳಿ ಪನ್ನೋಡು ಬಂದಕ್ಕೆ ಏನೊಂದಿಲ್ಲ. ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಉಳ್ಳಾಳ ಕಳೆದ 15 ವರ್ಷಗಳಿಂದ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತಾ ಮುಂದೆ ಬಂದಿರತಕ್ಕಂಥ ಒಂದು ಉಳ್ಳಾಳ ಭಾಗದಲ್ಲಿ ಅತ್ಯಂತ ಶ್ರೇಷ್ಠ ಸಂಘ ಸಂಸ್ಥೆಗಳಲ್ಲಿ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಮೊದಲನದ್ದು. ನಮ್ಮ ಅಧ್ಯಕ್ಷರೀಗ ಪ್ರಸ್ತಾವನೆ ಮಾಡಿದಂತೆ ಭಗತ್ ಸಿಂಗ್ ತನ್ನ 24ನೇ ವಯಸ್ಸಿನಲ್ಲಿ ಈ ದೇಶವನ್ನು ಬಿಟ್ಟು ಬ್ರಿಟಿಷರ ನೇಣು ಹಗ್ಗಕ್ಕೆ ಮುತ್ತು ಕೊಟ್ಟು ಈ ದೇಶದಿಂದ ನಿರ್ಗಮಿಸಿದಂತಹ ಒಬ್ಬ ಶ್ರೇಷ್ಠ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ. ಬಹುಶಃ ಅವರ ಚಿಂತನೆ ಬಹಳಷ್ಟು ದೊಡ್ಡದಿತ್ತು. ಅವರ ಕನಸುಗಳು ಅದೆಷ್ಟೋ ಎತ್ತರವಾಗಿದ್ದವು. ಆದರೆ ಅವರ ಕನಸುಗಳನ್ನು ಚಿಂತನೆಗಳನ್ನು ಈಡೇರಿಸಲಿಕ್ಕೆ ಅವರಿಂದ ಸಾಧ್ಯ ಆಗದಿದ್ದಂಥ ಆ ಸಂದರ್ಭದಲ್ಲಿ ಅವರು ಏನೇನು ಕನಸುಗಳನ್ನು ಕಂಡಿದ್ದರೋ ಆ ಕನಸುಗಳನ್ನು ಇವತ್ತು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಎಲ್ಲ ಸಕ್ರಿಯ ಸದಸ್ಯರು ಒಂದೊಂದಾಗಿ ಅದನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಯಾಕಂತೇಳಿದ್ರೆ ನಾವು ಮಾಡುವಂಥ ಸೇವೆ ಏನಿದೆ ಅದು ಭಗತ್ ಸಿಂಗರ ಚಿಂತನೆ ಮತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡತಕ್ಕಂಥ ಸೇವೆ ಆಗಿರುತ್ತದೆ ಅಂತ ನಾನು ಅಂದುಕೊಂಡಿದ್ದೇನೆ. ಸ್ನೇಹಿತರೆ, ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಇವತ್ತು ನಾವು ರಾಮಕೃಷ್ಣ ಪ್ರೌಢಶಾಲೆಯ ಒಬ್ಬ ನಿವೃತ್ತ ಮುಖ್ಯ ಶಿಕ್ಷಕರನ್ನು ಗೌರವಿಸುವಂಥ ಗುರುಪೂರ್ಣಿಮೆಯ ಈ ಶ್ರೇಷ್ಠವಾದಂಥ ಪವಿತ್ರವಾದಂಥ ಈ ದಿವಸದಂದು ಗುರುತಿಸುವಂಥ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ನಾವು ಬಹಳಷ್ಟು ತಿಳ್ಕೊಂಡಿದ್ದೇವೆ. ಎಲ್ಲ ಸರಕಾರಿ ಅಧಿಕಾರಿಗಳು, ಸರಕಾರಿ ಸೇವಕರು ತಮ್ಮ ಸೇವಾವಧಿಯಲ್ಲಿ ಏನು ಅವರ ಕರ್ತವ್ಯಗಳನ್ನು ಮಾಡ್ತಾರೋ ಆ ಕರ್ತವ್ಯಗಳನ್ನು ಮಾಡುವುದರ ಮೂಲಕ ಕರ್ತವ್ಯದಿಂದ ನಿವೃತ್ತಿಯಾಗಿ ಮತ್ತೆ ಮನೆಯನ್ನು ಸೇರಿರ್ತಾರೆ. ಯಾವುದೇ ಕಾರಣಕ್ಕೂ ಮತ್ತೆ ಮನೆ ಬಿಟ್ಟವರು ಹೊರಗೆ ಬರುವುದಿಲ್ಲ. ಬಾವಿಯೊಳಗಿನ ಕಪ್ಪೆಗಳಂತೆ ಆಗಿರುತ್ತೆ. ಹಾಗೆ ಪ್ರಪಂಚ ಅವರಿಗೆ ಅಷ್ಟೇ ಇರುವಂಥದ್ದು. ಒಂದು ಅವರು ಕೆಲಸ ಮಾಡತಕ್ಕಂಥ ಕೇಂದ್ರ ಸ್ಥಳ, ಅದನ್ನು ಬಿಟ್ಟರೆ ಮತ್ತೆ ಮನೆ. ಈ ಎರಡನ್ನು ಬಿಟ್ಟರೆ ಸಮಾಜದ ಬಗ್ಗೆ ಅವರಿಗೆ ಚಿಂತನೆ ಇರುವುದಿಲ್ಲ. ಆದರೆ ನಮ್ಮ ರವೀಂದ್ರ ರೈ ಅರೇಕಳ ಇವರು ಅದಕ್ಕೆ ವಿರುದ್ಧವೆಂಬಂತೆ ಶಾಲೆಯಲ್ಲಿ ಸುಮಾರು 36 ವರ್ಷಗಳಿಂತಲೂ ಹೆಚ್ಚು ಕಾಲ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಬಂದವರು. ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ಶಾಲೆಯನ್ನು ಒಬ್ಬ ಶಿಕ್ಷಕ ಕೇವಲ ಒಂದು ಶಾಲೆ ಅಂತ ನೋಡಲಿಲ್ಲ. ಅವರು ಆ ಶಾಲೆಗೆ ಬರತಕ್ಕಂಥ ಮಕ್ಕಳಲ್ಲಿ ಒಂದು ಶಿಸ್ತನ್ನು ಮೂಡಿಸುವಂಥದ್ದು, ಶಾಲೆಯಲ್ಲಿ ಸಂಸ್ಕಾರವನ್ನು ಕಲಿಸಿಕೊಡುವಂಥದ್ದು, ಶಾಲೆಯಲ್ಲಿ ಒಳ್ಳೆಯ ಫಲಿತಾಂಶ ತೆಗೊಳ್ಳುವಂಥದ್ದು, ಅದಕ್ಕಿಂತಲೂ ಹೆಚ್ಚಾಗಿ ಒಬ್ಬ ಉತ್ತಮ ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡತಕ್ಕಂತಹ ಒಂದು ಕೇಂದ್ರ ಸ್ಥಾನವನ್ನಾಗಿ ಆ ಸಂಸ್ಥೆಯನ್ನು ಅವರು ಬೆಳೆಸಿದ್ದಾರೆ. ಅಲ್ಲಿ ಎಲ್ಲ ಶಿಕ್ಷಕರ ಸಹಕಾರ ಕೂಡ ಅವರು ತೆಕ್ಕೊಳ್ಳುತ್ತಾ ಆ ರೀತಿಯಲ್ಲಿ ಅವರು ಮುಂದುವರಿದಿದ್ದಾರೆ. ನಮಗೆಲ್ಲ ಗೊತ್ತಿದೆ, 2010ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡ್ಕೊಂಡು ಅವರು ನಮಗೆಲ್ಲ ಈ ಭಾಗದ ಎಲ್ಲ ಜನರಿಗೆ ಕೂಡ ಒಂದು ಸಂತೋಷವನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿಗೆ ಪ್ರಶಸ್ತಿ ಬರುವುದು ಅಂತ ಹೇಳಿದರೆ ಕೇವಲ ಒಂದು ಶಿಕ್ಷಣಕ್ಕೆ ಸೀಮಿತವಾಗಿದ್ದರೆ ಮಾತ್ರ ಅದು ಬರುವುದಿಲ್ಲ. ಶಿಕ್ಷಣದಿಂದ ಹೊರಗೆ ಬಂದು ಸಮಾಜದಲ್ಲಿ ಕೂಡ ತಾನೊಬ್ಬ ಸೇವಕ ಅನ್ನೋದನ್ನು ಕೊಡುವುದಿದ್ದರೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತನ್ನ ಸೇವೆ ಅನನ್ಯವಾಗಿ ನಿರಂತರವಾಗಿ ಇದೆ ಅಂತಾಗಿದ್ದರೆ ಅದನ್ನು ಸಮಾಜ ಗುರುತಿಸಿಕೊಳ್ಳುತ್ತದೆ. ಆ ನಿಟ್ಟಿನಲ್ಲಿ ದಕ್ಷಿಣ ಕನ್ನಡದ ಜಿಲ್ಲಾಡಳಿತ ಬಹುಶಃ ಅವರನ್ನು ಗುರುತಿಸಿಕೊಂಡವರಿಗೆ ದಕ್ಷಿಣ ಕನ್ನಡ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅದಕ್ಕಿಂತಲೂ ಹೆಚ್ಚಾಗಿ ನಾವು ಹೇಳುವುದಿದ್ದರೆ ಇದೇ ಕೇಂದ್ರ ಸ್ಥಾನ, ಈ ಸಪ್ತಸ್ವರ ಕಲಾ ತಂಡ ಏನಿದೆ, ಕಳೆದ 20 ವರ್ಷಗಳಿಂದ ಇಲ್ಲಿ ಆಗುವಂಥ ಶಾರದೋತ್ಸವ ಇದೆ. ಪ್ರತಿ ವರ್ಷಗಳು ಶಾರದೋತ್ಸವನ ಇಲ್ಲಿ ಮಾಡ್ತಾ ಇದ್ದಾರೆ. ಒಂದು ಸಂಸ್ಕಾರಬದ್ಧವಾದಂಥ ಒಂದು ಕುಟುಂಬ ಇಲ್ಲಿ ಸಪ್ತಸ್ವರ ಕಲಾ ತಂಡ ಅಂತ ಹೇಳಿದರೆ ಸಂಸ್ಕಾರಬದ್ಧವಾದಂಥ ಕಲಾ ತಂಡ, ಭಾಳ ಶಿಸ್ತಿನದಿರತಕ್ಕಂಥ ತಂಡ. ಅಂಥ ತಂಡಕ್ಕೆ ಒಬ್ಬ ಮಾರ್ಗದರ್ಶಕರಾಗಿ
ಗೌರವ ಸಲಹೆಗಾರಾಗಿ ಕಳೆದ 18 ವರ್ಷಗಳಿಂದ ಇಲ್ಲಿ ನಿತ್ಯ ನಿರಂತರವಾಗಿ ಅವರು ಆ ಒಂದು ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ಮಂಗಳಗಂಗೋತ್ರಿ ಲಯನ್ಸ್ ಕ್ಲಬ್ಬಿನಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಗಳಾಗಿ ಉನ್ನತ ಸ್ಥಾನಗಳನ್ನು ಇದ್ದುಕೊಂಡು ಅಲ್ಲಿಯೂ ಕೂಡ ತಮ್ಮ ಸೇವೆಯನ್ನು ನಿತ್ಯ ನಿರಂತರವೆಂಬಂತೆ ಮಾಡಿ ತೋರಿಸಿದವರು. ಇದೇ ಪಕ್ಕದ ಉಳ್ಳಾಲ್ತಿ ದೈವಸ್ಥಾನದಲ್ಲಿ ಅಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಸ್ಥಾನಗಳನ್ನು ಅಲಂಕರಿಸಿಕೊಂಡು ಆ ಉಳ್ಳಾಲ್ತಿ ಅಮ್ಮನವರ ಸೇವೆಯನ್ನು ಮಾಡಿಕೊಂಡು ಬಂದವರು. ಬಂಟರ ಸಂಘ ಉಳ್ಳಾಳ ವಲಯದಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಅಲ್ಲಿ ಕೂಡ ಸಮಾಜಮುಖಿಯಾದಂಥ ಕೆಲಸಗಳನ್ನು ಮಾಡ್ತಾ ಬಂದವರು. ಇದು ಅಲ್ಲದೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾನು ಹೇಳಿದ ಸಾಮಾಜಿಕ ಕ್ಷೇತ್ರ ಮಾತ್ರ ಅಲ್ಲ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ ಕೂಡ ತನ್ನನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಈ ಊರಿನ ಅಥವಾ ಈ ಭಾಗದ ಜನರ ಪ್ರೀತಿಗೆ ಒಂದು ಪಾತ್ರರಾದವರು ನಮ್ಮ ರವೀಂದ್ರ ರೈ ಕಲ್ಲಿಮಾರಿಯವರು. ಬಹುಶಃ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಒಬ್ಬ ಏನೋ ಒಂದು ನಾಯಕ ಬಂದಂತೆ ನಮಗೆ ಅನಿಸ್ತದೆ. ಯಾಕೆ ಆ ಒಂದು ಶ್ರೇಷ್ಠತೆಯವರು ಅವರೊಂದು ಶಿಸ್ತನ್ನು ಉಳಿಸಿಕೊಂಡು ಬಂದಿದ್ದಾರೆ. ಸಾಂಪ್ರದಾಯಿಕವಾದಂಥ ರೀತಿಯಲ್ಲಿ ಅವರೊಂದು ಕಾರ್ಯಕ್ರಮ, ನಾವಾದರೂ ಒಂದು ಮಾಮೂಲಿಯಾಗಿ ಬರ್ತೇವೆ, ಆದರೆ ಅವರೊಂದು ಸಾಂಪ್ರದಾಯಿಕವಾದ ಶೈಲಿಯಲ್ಲಿ ಬಂದು ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ. ಕನ್ನಡ ಸಾಹಿತ್ಯ ದಕ್ಷಿಣ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಳ್ಳಾಳ ತಾಲೂಕು ಘಟಕದ ಒಬ್ಬ ಗೌರವ ಕಾರ್ಯದರ್ಶಿಯಾಗಿ ಕಳೆದ 6 ತಿಂಗಳಿನಿಂದ ಈ ಭಾಗದಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಬಹುಶಃ ಅಧ್ಯಕ್ಷರು ಕೂಡ ಇದ್ದಾರೆ ಪಕ್ಕದಲ್ಲಿ. ಎಲ್ಲ ಸಂಪೂರ್ಣ ಸಹಕಾರವನ್ನು ಅಧ್ಯಕ್ಷರಿಂದ ಪಡ್ಕೊಂಡು ಒಳ್ಳೆಯ ರೀತಿಯಲ್ಲಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಕಲಾ ಮಾತೆಗೆ ತಮ್ಮ ಸೇವೆಯನ್ನು ಅರ್ಪಿಸುವುದರ ಮೂಲಕ ಕನ್ನಡವನ್ನು ಉಳಿಸಬೇಕು, ಕನ್ನಡ ನಾಡು ನುಡಿ ನೆಲ ಜಲ ಯಾವುದಕ್ಕೆ ಸಮಸ್ಯೆ ಬಂದಾಗಲೂ ಕೂಡ ಅದನ್ನು ಎದುರಿಸಬೇಕು, ಆ ರೀತಿಯಲ್ಲಿ ಕೂಡ ತನ್ನ ಹೋರಾಟ ನಿತ್ಯ ನಿರಂತರವಾಗಿ ಇದೆ ಅನ್ನುವುದನ್ನು ಈ ಭಾಗಕ್ಕೆ ತೋರಿಸಿಕೊಟ್ಟವರು ನಮ್ಮ ರವೀಂದ್ರ ರೈ ಹರೇಕಳವರು. ಅದೇನಿರಲಿ, ಅವರು ಹೇಳಲಿಕ್ಕೆ ಹೋದರೆ 3 ದಿವಸ ಬೇಕಾದಿತ್ತು, ಅಷ್ಟು ಅವರ ವಿಚಾರಗಳೇ ಅಲ್ಲಿದೆ. ಆದರೆ ನಾನು ಇವತ್ತನ್ನು ಕೇವಲ ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ಮುಂದೆಯೂ ಕೂಡ ಇವತ್ತು ನಾವೇನು ಗುರುಪೂರ್ಣಿಮೆ ದಿವಸ ಈ ಅವರಿಗೆ ಒಂದು ಗುರುವಂದನೆ ಕಾರ್ಯಕ್ರಮ ಮಾಡುವುದರ ಮೂಲಕ ಅವರ ಬದುಕು ಅಲ್ಲಿಗೆ ಮುಗಿಲಿಲ್ಲ. ಅದು ನಿತ್ಯ ನಿರಂತರವಾಗಿ ಹರಿಯುವ ನದಿಯಾಗಿ, ಅವರು ಯಾವತ್ತೂ ಕೂಡ ನಿಂತ ಇರಲಿಕ್ಕೆ ಬಯಸಲಿಲ್ಲ. ಅವರು ಹರಿಯುವ ನದಿಯಾಗಿ ನಾನಿರಬೇಕು, ನಿತ್ಯ ನಿರಂತರವಾಗಿ ನನ್ನ ಸೇವೆ ಈ ಸಮಾಜಕ್ಕೆ ಸಲ್ಲುತ್ತಾ ಬರಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡತಕ್ಕಂಥವ್ರು ನಮ್ಮ ರವೀಂದ್ರ ರೈ ಹರೇಕಳವರು. ಅವರ ಮುಂದಿನ ಬದುಕು, ಅವರ ಮುಂದಿನ ಜೀವನ ಯಶಸ್ವಿಯಾಗಲಿ, ಅವರಿಗೆ ಒಳ್ಳೆಯ ಆರೋಗ್ಯ, ಶಾಂತಿ, ನೆಮ್ಮದಿಯ ಬದುಕು ಆ ಪರಮಾತ್ಮ ಅವರಿಗೆ ಕೊಡಲಿ. ಅವರ ದಂಪತಿ ಕೂಡ ಶ್ರೀಮತಿ ಕೂಡ ಇಲ್ಲಿ ಬಂದಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಗುರುತಿಸಿಕೊಳ್ತಾ ಇದ್ದೇನೆ. ಅವರ ಇಡೀ ಕುಟುಂಬಕ್ಕೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಕಾಂಗ್ರೆಸ್ ನಾಯಕರು ಅಲ್ಲ ವಲಯದ ಅಧ್ಯಕ್ಷರಾಯನಂಚಿನ ಶ್ರೀ ಧನಂಜಯ ಕುಂಬ್ಳೆ ಮೇರೆ ಈ ಕಾರ್ಯಕ್ರಮಕ್ಕೆ ಸುಖ ಸಂದೇಶವನ್ನು ಕೊರಡು ಬಂದಿದ್ದು ಇದಕ್ಕೆ ಏನಂದಿಲ್ಲ. ಬಹಳ ಸಂತೋಷದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಗಳಾಗ್ತಾ ಇದ್ದೇವೆ. ತುಂಬ ಪವಿತ್ರವಾದ ಒಂದು ಕಾರ್ಯಕ್ರಮ ಇದೆ. ರವೀಂದ್ರ ಮಾಸ್ಟರ್ ಈಗ ತಾನೇ ಅವರು ಮುಂಡಾಸಿಟ್ಟು ಹಾರ ಎಲ್ಲ ಹಾಕಿ ಅವರಿಗೆ ಒಂದು ಶಾಲೆಲ್ಲ ಹಾಕಿ ನಾವೊಂದು ಸನ್ಮಾನ ಮಾಡುವಾಗ
ಮದುವೆ ಆಗಿ 35 ವರ್ಷ ಆಯಿತು ಅಂತ ಆಗ ಹೇಳಿದರು. ಬಹುಶಃ ಅಮ್ಮನಿಗೆ ಮದುವೆ ದಿನ ನೆನಪಾಗಿರ್ಬೇಕು, ಅಷ್ಟು ಚೆಂದ ಕಾಣ್ತಿದ್ರಿ. ಭಾಳ ನಮಗೆಲ್ಲ ಸಂಭ್ರಮ ಆಯಿತು, ಖುಷಿ ಆಯಿತು. ಭಗತ್ ಸಿಂಗರ ಹೆಸರಿನಲ್ಲಿ ಫೋಟೋ ನೋಡಿದರೆ ಎಷ್ಟು ಚಂದದ ಯುವಕ ನೋಡಿ, ಇಷ್ಟು ಚಂದದ ಯುವಕ ಅಷ್ಟು ಸಣ್ಣ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ಸರ್ವವನ್ನು ಸಮರ್ಪಣೆ ಮಾಡಿ ಒಂದು ಬಲಿದಾನದ ಒಂದು ಬಹಳ ಹುತಾತ್ಮರಾಗಿ ನಮ್ಮ ನಡುವೆ ಇವತ್ತಿದ್ದಾರಲ್ಲ. ನಮಗೆ ಕೆಲವು ಸಲ ಭಾಳ ಬೇಜಾರಾಗೋದು ಏನಂದರೆ ಈ ದೇಶದ ಮಣ್ಣು, ಈ ದೇಶದ ಗಾಳಿ, ಈ ದೇಶದ ಅನ್ನ ಉಂಡು ನಮ್ಮ ಹುಡುಗರು ಚೆನ್ನಾಗಿ ಕಲಿತು ಕೂಡ ಭಾಳ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಕೂಡ ಈ ದೇಶಕ್ಕಾಗಿ ಏನನ್ನೂ ಮಾಡದೆ ಎಲ್ಲೋ ಹೊರಗಡೆ ಹೋಗ್ತಾರೆ ಅಥವಾ ದೇಶದ್ರೋಹಿ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿರೋ ಸುದ್ದಿಗಳನ್ನು ಕೆಲವರು ಈ ಸುದ್ದಿಗಳನ್ನು ಓದುವಾಗ ನಮಗೆ ನಿಜಕ್ಕೂ ಬೇಜಾರಾಗುತ್ತೆ. ಎಂಥ ಆದರ್ಶಗಳನ್ನು ನಮಗೆ ಬಿಟ್ಟು ಹೋಗಿದ್ದಾರೆ ಇಂಥ ಹಿರಿಯರು. ಅಂದರೆ ಭಗತ್ ಸಿಂಗರಂತ ಆ ಹೆಸರು ಹೇಳಿದರೆ ಸಾಕು, ನಮಗೆ ಬೇರೆ ಏನು ಮಾತಾಡಬೇಕಿಲ್ಲ. ಅವರು ಏನು ಇವರು ವಿವರಗಳನ್ನು ಹೇಳಿದರು. ಭಗತ್ ಸಿಂಗ್ ಎನ್ನುವ ಹೆಸರೇ ಒಂದು ರೋಮಾಂಚನಗೊಳ್ಳುವ ಹೆಸರು. ನಾವು ಸ್ವಾತಂತ್ರ್ಯದ 75ರ ಸಂಭ್ರಮದಲ್ಲಿ ಇವತ್ತು ಇದ್ದೇವೆ. ಈ ಸಂಭ್ರಮ ನಾವಿವತ್ತು 75 ವರ್ಷಗಳನ್ನು ಬಹಳ ಸ್ವಾತಂತ್ರ್ಯದಿಂದ ನಾವು ಬದುಕಬೇಕಿದ್ರೆ ಇವತ್ತು ಇಡೀ ಪ್ರಪಂಚದಲ್ಲಿಯೇ ಭಾರತಕ್ಕೆ ಒಂದು ಬಹಳ ದೊಡ್ಡ ಗೌರವ ಪ್ರಾಪ್ತ ಆಗಿದ್ದರೆ ಅದರ ಹಿಂದೆ ಇಂಥ ನಾಯಕರ ಹೋರಾಟ ಇದೆ. ಭಗತ್ ಸಿಂಗರಂತ ನಾವು ಸಾಮಾನ್ಯ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಅನೇಕ ಸಂಗತಿಗಳನ್ನು ಮಾತಾಡ್ತೇವೆ. ಆದರೆ ಅಲ್ಲಿ ಒಂದು ತೀವ್ರಗಾಮಿ ಹೋರಾಟದ ಒಂದು ಸಂಚಲನವೂ ಕೂಡ ಒಂದು ಮಂದಗಾಮಿಯಾದಂಥ ಸ್ವಾತಂತ್ರ್ಯ ಚಳವಳಿಯ ಜೊತೆಗಿದ್ದು ಅದೊಂಥರ ಹೆಣೆದುಕೊಂಡ ಒಂದು ಸ್ವಾತಂತ್ರ್ಯ ಚಳವಳಿ. ನಾವು ಏನು ಭಾವಿಸ್ತೇವೆ ಅಂದರೆ ನಮ್ಮಲ್ಲಿ ಈ ಸ್ವಾತಂತ್ರ್ಯ ಎನ್ನುವುದು ಒಂದು ಯಾರೋ ಒಬ್ಬರೋ ಇಬ್ಬರೋ ಒಂದು ನಾಯಕತ್ವದಲ್ಲಿ ಅದೆಲ್ಲ ಆಗಿ ಹೋಯ್ತು, ಹಾಗಲ್ಲ ಅಂತ. ನಾವು ಮೊನ್ನೆ ಕನ್ನಡದಾರತಿ ಕಾರ್ಯಕ್ರಮ ಮಾಡಿದೆವು. ಭಾರತ ಮಾತೆಗೆ ಕನ್ನಡದಾರತಿ ಅಂತ ಒಂದು ಕಾರ್ಯಕ್ರಮ ಮಾಡಿದೆವು. ಈ ಕಾರ್ಯಕ್ರಮದ ಮುಖ್ಯನ ನಾವು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದ್ದೇವೆ, ನಮ್ಮ ಊರುಗಳಲ್ಲಿ ಯಾರಿದ್ದಾರೆ, ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದವರು ಯಾರಿದ್ದಾರೆ. ಅಂದರೆ ಊರುಗಳಲ್ಲಿ ಈ ಸ್ವಾತಂತ್ರ್ಯದ ಹೋರಾಟ ಆಗಿದೆ. ಈ ಮಣ್ಣಿನಲ್ಲಿ ಸಮೇತ ರಾಣಿ ಅಬ್ಬಕ್ಕನಿಂದ ಹೊರಟು, ನಾವು ರಾಣಿ ಅಬ್ಬಕ್ಕರ ಬಗ್ಗೆ ರಾಣಿ ಅಬ್ಬಕ್ಕರಿಂದ ಹೊರಟು ಸ್ವಾತಂತ್ರ್ಯ ಹೋರಾಟದ ಕೊನೆಯ ದಿನಗಳವರೆಗೂ ತುಂಬ ಜನ ಸ್ವಾತಂತ್ರ್ಯ ಹೋರಾಟಗಾರರು ಅದರಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ನಾವು ಎಲ್ಲೋ ಕೆಲವು ಕಡೆ ಕೆಲವರನ್ನು ಮಾತ್ರ ಮುಂಚೂಣಿಗೆ ತಂದು ಕೆಲವರನ್ನು ಹಿಂದಕ್ಕೆ ಸರಿಸಿ ಸ್ವಾತಂತ್ರ್ಯ ಹೋರಾಟದ ಒಟ್ಟು ಒಂದು ಕಥನವನ್ನೇ ಒಂದು ಭಿನ್ನ ರೀತಿಯಲ್ಲಿ ನಾವು ನಮ್ಮ ಮಕ್ಕಳಿಗೆ ಕಲಿಸಿದ್ದೇವೆ. ನಾವು ಈ ದೇಶದಲ್ಲೇ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಾಗಲ್ಲ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾದ ಅಗತ್ಯ ಇದೆ. ನಾವು ಭಗತ್ ಸಿಂಗರ ಮೂಲಕ, ನಾವು ಸುಭಾಷ್ ಚಂದ್ರರ ಮೂಲಕ, ನಾವು ಗಾಂಧಿಯ ಮೂಲಕ, ಎಲ್ಲರ ಮೂಲಕವೂ ಈ ಭಾರತದ ಸ್ವಾತಂತ್ರ್ಯವನ್ನು ಅರ್ಥ ಮಾಡಬೇಕಾದ ಅಗತ್ಯ ಇದೆ. ಹಾಗೆ ನೋಡುವಾಗ ಬಹಳ ಎಳೆಯ ವಯಸ್ಸಿನಲ್ಲಿ ಈ ದೇಶಕ್ಕಾಗಿ ತನ್ನ ಸಂಪೂರ್ಣ, ಯಾಕಂದರೆ ಆ ವಯಸ್ಸು ಅದು ತುಂಬ ಕನಸು, ತುಂಬ ಸ್ವಾರ್ಥ, ತುಂಬ ಏನು ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳನ್ನು ಅದು ಪುಟಿದೇಳುವ ವಯಸ್ಸದು 22, 23 ಅಂದರೆ ತನ್ನ ಸ್ವಾರ್ಥ, ತನ್ನ ಸ್ವಂತ ಏನು ಆಸಕ್ತಿಗಳು ಜಾಸ್ತಿ ಮೊಳೆಯುವ ಕಾಲ ಅದು. ಆದರೆ ಅಂಥ ಕಾಲದಲ್ಲಿ ಇದ್ಯಾವುದು ಬೇಡ, ಈ ದೇಶಕ್ಕಾಗಿ ನಾನು ನನ್ನ ಪ್ರಾಣತ್ಯಾಗವನ್ನು ಮಾಡಲಿಕ್ಕೆ ಸಿದ್ಧ ಎನ್ನುವ ಒಂದು ಮನಸ್ಸು ಉಂಟಲ್ಲ, ಇದು ನಿಜವಾದ ಒಂದು ಮನಸ್ಸು. ಅದೆಲ್ಲ ನಮಗೆ ಸ್ಫೂರ್ತಿ ಆಗಬೇಕು. ಆದ್ದರಿಂದ ಒಂದು ರಾಷ್ಟ್ರೀಯ ಚಿಂತನೆ ಪ್ರಜ್ಞೆಯನ್ನು ನಮ್ಮ ಈ ನಾಡಿನಲ್ಲಿ ರೂಪಿಸುವುದಕ್ಕೆ ಭಗತ್ ಸಿಂಗರು ಅವರ ಹೆಸರೇ ಒಂದು ಸಾಕು. ಅದನ್ನು ನಾವು ಜನರಿಗೆ ತಿಳಿಸುವ ಕೆಲಸವನ್ನು ನೀವು ಈ ಪ್ರತಿಷ್ಠಾನದ ಮೂಲಕ ಮಾಡ್ತಾ ಇದ್ದೀರಿ ಅಂತ ಜೀವನ್ರೇನು ಹೇಳಿದರು. ಭಾಳ ಖುಷಿ ಆಯಿತು. ಭಾಳ ಏನು ಸದ್ದಿಲ್ಲದೆ ನೀವು ಈ ಭಾಗದಲ್ಲಿ ಏನು ಈ ಥರದ ರಾಷ್ಟ್ರೀಯ ಪ್ರಜ್ಞೆಯನ್ನು ರೂಪಿಸುವ ಅದು ಅಗತ್ಯ ಇವತ್ತು ಅಂತ. ಅಂಥ ಒಂದು ಪ್ರಜ್ಞೆಯನ್ನು ರೂಪಿಸುವ ಒಂದು ಕೆಲಸವನ್ನು ಒಂದು ಸಂಘಟನೆಯ ರೂಪದಲ್ಲಿ ಈ ಊರಿನ ಜನ ನಾವೆಲ್ಲ ಒಂದು ಅಭಿಪ್ರಾಯದಿಂದ ಮಾಡ್ತಾ ಬಂದಿದ್ದೇವಲ್ಲ, ಇದು ಭಾಳ ಅಭಿನಂದನೀಯ ಸಂಗತಿ. ಅದಕ್ಕೆ ಮೊದಲಿಗೆ ಪ್ರತಿಷ್ಠಾನಕ್ಕೆ ನಮ್ಮ ಊರಿನ ಗೌರವವನ್ನು ನಾವು ಸಮರ್ಪಿಸ್ತೇವೆ. ಇನ್ನು ಇವತ್ತು ರವೀಂದ್ರ ಮಾಸ್ಟರಿಗೆ ನಾವು ಗುರುವಂದನೆ ಮಾಡಿದೆವು. ಗುರು ಅನ್ನುವ ಪದಕ್ಕೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ನಾವು ಗುರು ಅನ್ನುವ ಪದವನ್ನು ಬಳಕೆ ಮಾಡೋದು. ಶಿಕ್ಷಕ, ಬೇರೆ ಪದಗಳು ಅದು ನಮ್ಮಲ್ಲಿ ಉಂಟು, ಇಲ್ಲ ಅಂತಲ್ಲ. ಆದರೆ ಗುರು ಎನ್ನುವ ಪದಕ್ಕಿರುವ ಒಂದು ಪಾವಿತ್ರ್ಯ ಉಂಟಲ್ಲ, ಅದು ಭಾಳ ವಿಶೇಷವಾದ. ಅದೇನೆಂದರೆ ಅಜ್ಞಾನ ತಿಮಿರಾಂಧಸ್ಯ, ಅಜ್ಞಾನ ಎನ್ನುವ ತಿಮಿರ ಕತ್ತಲು ಉಂಟಲ್ಲ, ಆ ಕತ್ತಲನ್ನು ಹೊಡೆದೋಡಿಸುವ ಬೆಳಕುವ ಅಂತ. ನಮ್ಮ ಊರು ಅಂದರೆ ಎಲ್ಲೇ ನಮ್ಮ ಹಿಂದೆ ಗುರುಗಳು ಸರಿ ಇದ್ದರೆ ಒಂದು ಊರಿನಲ್ಲಿ ಆ ಊರು ಚೆನ್ನಾಗಿರ್ತದೆ ಅಂತ ಒಂದು ಮಾತಿದೆ. ಯಾಕೆ ಅಂದರೆ
ಒಂದು ಮನೆ ಅದು ಚೆನ್ನಾಗಿರ್ಬೇಕಂತಂದರೆ ಒಬ್ಬಳು ಅಮ್ಮ ಇರ್ತಾಳೆ, ಅವಳು ಅಮ್ಮ ಆ ಮನೆಯ ಬೆಳಕಾಗಿರ್ತಾಳೆ. ಹಾಗೆ ಒಂದು ಸಮಾಜದ ಬೆಳಕು ಯಾರಂದರೆ ಗುರು. ಅಲ್ಲಿ ಇಲ್ಲಿ ಯಾರೇ ಇರಲಿ, ಯಾವ್ಯಾವ ಹುದ್ದೆಗಳನ್ನು ಅಲಂಕರಿಸಿದವರೇ ಇರಲಿ, ಯಾವ್ಯಾವ ಉದ್ಯಮಗಳನ್ನು ಮಾಡ್ತಾ ಇರಲಿ, ಏನೇ ಆಗಿರಲಿ, ಅವರ ಹಿಂದೆ ಒಬ್ಬ ಗುರು ಇರ್ತಾರೆ. ಅವರನ್ನು ಸರಿದಾರಿಗೆ ತರುವ, ಅವರಿಗೆ ತಿಳುವಳಿಕೆಯ ಮಾತುಗಳನ್ನು ಹೇಳುವ, ಮತ್ತು ಅವರವರ ಸಾಮರ್ಥ್ಯದಲ್ಲಿ ಅವರು ಏನೇನೋ ಆಗ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಅವರ ಮನಸ್ಸಿನ ಒಳಗೆ ಒಂದು ಈ ಒಳ್ಳೆಯದನ್ನು ಬಿತ್ತುವ ಕೆಲಸವನ್ನು, ಅಜ್ಞಾನವನ್ನು ದೂರ ಮಾಡುವ ಕೆಲಸವನ್ನು ಗುರುವಾದವ ಮಾಡ್ತಾರೆ. ಅಂಥ ಗುರು ಪರಂಪರೆಯಲ್ಲಿ ನಾನು ಕಳೆದ ಕೆಲವು ವರ್ಷಗಳಿಂದ ರವೀಂದ್ರ ಮಾಸ್ಟರೊಟ್ಟಿಗೆ ಒಂದು ಪ್ರೀತಿಯ ಸಂಬಂಧವನ್ನು ಇಟ್ಕೊಂಡಿದ್ದೇನೆ. ಇತ್ತೀಚೆಗಂತೂ ಬಹಳ ನಿಕಟವಾಗಿ ನಾವು ಒಟ್ಟಿಗೆ ಕೆಲಸ ಮಾಡ್ತಾಯಿದ್ದೇವೆ. ಒಬ್ಬ ಸರ್ವಮಾನ್ಯ ವ್ಯಕ್ತಿತ್ವ ಅವರದ್ದು. ಆನಂದ್ರ ಮಾಸ್ಟರ್ ಭಾಳ ಸೊಗಸಾಗಿ ಚುಟುಕಾಗಿ ಭಾಳ ಚೆನ್ನಾಗಿ ಅವರ ಚಿತ್ರವನ್ನು ಹಿಡಿದುಕೊಟ್ರು. ಅಂದರೆ ಒಂದು ಸರ್ವಮಾನ್ಯವಾದ ಎಲ್ಲ, ಅದು ಬಹಳ ಕಷ್ಟ. ಎಲ್ಲರಿಗೂ ಆಗುವ ಹಾಗೆ, ಎಲ್ಲರೂ ಒಪ್ಪಿಕೊಳ್ಳುವ ಹಾಗೆ, ಎಲ್ಲರೂ ಗೌರವಿಸುವ ಹಾಗೆ ಬದುಕುವುದುಂಟಲ್ಲ, ಅದು ಬಹಳ ದೊಡ್ಡ ಕಷ್ಟದ ಅಂಥ ಒಂದು ಸರ್ವಮಾನ್ಯವಾದ ವ್ಯಕ್ತಿತ್ವ ನಾನು ರವೀಂದ್ರ ರೈಗಳಲ್ಲಿ ಗಮನಿಸಿದ್ದೇನೆ. ನಾವು ಊರೂರಿಗೆ ಈಗ ಸಾಹಿತ್ಯ ಪರಿಷತ್ತಿನ ನೆಲೆಯಿಂದ ಈ ಊರಿನ ಉದ್ದಕ್ಕೂ ಸಂಚರಿಸ್ತೇನೆ. ನನಗೆ ಈ ಊರು ಗೊತ್ತಿಲ್ಲ, ನಾನು ನೆಪಕ್ಕೆ ಮಾತ್ರ ಅಧ್ಯಕ್ಷ. ನಿಜವಾದ ಕೆಲಸ ಅದು ಆನಂದರ ಮಾಸ್ಟ್ರು ಇವರು ಎಲ್ಲ ಅವರು ಗೌರವ ಸಲಹೆಗಾರರು ನಮ್ಮ ಪರಿಷತ್ತಿನಲ್ಲಿ. ಸೊ ನಾವೆಲ್ಲ ಒಟ್ಟು ಸೇರಿ ಮಾಡ್ತೇವೆ. ಆದರೆ ಊರಿಗೆ ಹೋದಾಗ ಅವರಿಗೆ ಪರಿಚಯ ಇಲ್ಲದ ಯಾವ ಊರಿಗೆ ಹೋಗಿ, ಯಾವ ಮೂಲೆಗೆ ಹೋಗಿ, ಅಲ್ಲಿ ಅವರಿಗೆ ಪರಿಚಿತರಿರ್ತಾರೆ, ಅವರನ್ನು ಗೌರವದಿಂದ ನೋಡೋರು ಇರ್ತಾರೆ. ಮಾಸ್ಟರ್ ನಮಸ್ಕಾರ ಅಂತ ಹೇಳುವ ಎಷ್ಟೋ ಶಿಷ್ಯಂದರು ಬರ್ತಾರೆ. ಈ ಶಿಷ್ಯಂದ್ರ ಮನಸ್ಸಿನಲ್ಲಿ ಸದಾ ಅವರು ಅಧ್ಯಾಪಕರಾಗಿರುವಾಗ ಇರ್ತದೆ. ಆದರೆ ಅಧ್ಯಾಪಕರಾಗಿ ರಿಟೈರ್ ಆಗಿ ಎಲ್ಲ ಊರಲ್ಲಿರುವಾಗ ಮಾಸ್ಟ್ರು ಸಿಕ್ಕಿದರೆ ಎಲ್ಲಿ ತಪ್ಪಿಸ್ಕೊಂಡು ಹೋಗೋದು ಅಂತ ನೋಡ್ತಾರೆ ನಮ್ಮ ಶಿಷ್ಯಂದ್ರ ಕಾಲ ಅದು. ಆದರೆ ಹಾಗಲ್ಲ, ಇವರನ್ನು ಕಂಡ್ರೆ ಎಲ್ಲ ಓಡಿಕೊಂಡು ಬಂದು ಅವರ ಜೊತೆಗೆ ಒಂದು ಮಾತನಾಡಿ ಒಂದು ಪ್ರೀತಿಯ ಅದು ಏನಂದರೆ ಅವರು ಗುರುವಾಗಿರುವಾಗ ಶಾಲೆಯಲ್ಲಿರ್ಬೋದು ಅಥವಾ ಊರಲ್ಲಿರ್ಬೋದು ಹೇಗೆ ಜನರ ಜೊತೆಗೆ ವರ್ತನೆ ಮಾಡ್ತಾರೆ. ಅವರಿಗೊಂದು ತೇಜಸ್ಸು ಇದೆ ಅಂತ ಹೇಳಿದ್ರು ಅವರು. ಒಂದು ಗುರು ತೇಜಸ್ಸು ಇದೆ ಅವರಿಗೆ. ಅವ್ರು ನೋಡಿದರೆ ಅವ್ನು ಬರುವಾಗಲೇ ಒಂದು ಗೌರವಿಸಬೇಕು, ಒಂದು ನಮಸ್ಕಾರ ಮಾಡಬೇಕು ಎನ್ನುವ ಒಂದು ವಿಶಿಷ್ಟವಾದ ಗುರು ವ್ಯಕ್ತಿತ್ವ ತೇಜಸ್ಸು ಅವರಲ್ಲಿದೆ. ಅಂಥ ಹಿರಿಯರನ್ನು ಆಯ್ಕೆ ಮಾಡೋದುಂಟಲ್ಲ, ಅದು ಒಂದು ವಿಶಿಷ್ಟವಾದ ಸ್ವಾತಂತ್ರ್ಯದ 75ರ ಸಂಭ್ರಮದ ಈ ಗುರುವಂದನೆಯ ಕಾರ್ಯಕ್ರಮದಲ್ಲಿ ಭಗತ್ ಸಿಂಗರ ಹೆಸರಿನಲ್ಲಿ ಆಗ್ತಾ ಇರತಕ್ಕಂಥ ಗುರುವಂದನೆಗೆ ಅವರನ್ನು ಆಯ್ಕೆ ಮಾಡಿರುವುದು ಬಹಳ ಔಚಿತ್ಯಪೂರ್ಣ ಆಗಿದೆ. ಅವರಿಗೆ ಮುಂದೆಯೂ ಕೂಡ ಅವರು ನಮ್ಮ ಜೊತೆಗೆ ಇಡೀ ಸಮಾಜದ ಬೇರೆ ಬೇರೆ, ಅವರು ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ನೆಲೆಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿರತಕ್ಕಂಥ ವ್ಯಕ್ತಿತ್ವ. ಅಂಥವರ ಜೊತೆಗೆ ನಾವು ಜೊತೆಯಾಗಿದ್ದೇವೆ ಅನ್ನುವುದು ನಮಗೂ ಕೂಡ ಈ ಹೂವಿನೊಟ್ಟಿಗೆ ನಾರು ಅಂತ ಹೇಳ್ತೇವಲ್ಲ, ಹಾಗೆ ನಮಗೂ ಕೂಡ ಒಂದು ಸಂಭ್ರಮದ ಸಂಗತಿ. ಸಾಹಿತ್ಯ ಪರಿಷತ್ತಿನಲ್ಲೂ ಕೂಡ ಅವರದ್ದು ಬಹಳ ಅದ್ಭುತವಾದ ಕೆಲಸ. ನಮ್ಮಲ್ಲಿ ಜಿಲ್ಲಾ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ದೊಡ್ಡ ಗೌರವ ನಮಗೆ ಸಿಕ್ಕಿದೆ ಉಳ್ಳಾಲಕ್ಕೆ. ಏನಂದರೆ ಉಳ್ಳಾಲದಲ್ಲಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಘಟಕ ಮಾಡೋದು ಹೇಳುವಾಗ ತುಂಬ ಗೊತ್ತು, ಆನಂದರಿಗೆ ಗೊತ್ತು ಅದರ ಹಿಂದೆ. ಅಲ್ಲಿ ಹೇಗಪ್ಪ ಮಾಡೋದು, ಅಲ್ಲಿ ಸಾಹಿತ್ಯಕ ವಾತಾವರಣ ಇಲ್ಲ, ಅಲ್ಲಿನ ಕಥೆಯೇ ಬೇರೆ, ಅಲ್ಲಿ ಹೊರಗಡೆ ನಮ್ಮ ಉಳ್ಳಾಲದ ಬಗ್ಗೆ ಗೊತ್ತಲ್ಲ ನಿಮಗೆ. ಅಂದರೆ ಈ ತರಹದ ಒಂದು ಅಭಿಪ್ರಾಯ ಇದ್ದಾಗ ಒಂದು ಸಾಹಿತ್ಯ ಪರಿಷತ್ತಿನ ಘಟಕವನ್ನು ನಾವು ಇಲ್ಲಿ ಮಾಡಿದೆವು. ಪುಣ್ಯವಶಾತ್ ನಮಗೆ ಇಂಥ ಹಿರಿಯರು ನಮ್ಮ ಜೊತೆಗೆ ಬೆಂಬಲಕ್ಕೆ ನಿಂತಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಕನ್ನಡ ಸಾಹಿತ್ಯ ಪರಿಷತ್ತಿನ ಬಹಳ ಅದ್ಭುತವಾದ ಕೆಲಸಗಳಾಗ್ತಾ ಇವೆ ಅಂತ ಜಿಲ್ಲಾಧ್ಯಕ್ಷರು ಊರಲ್ಲಿ ಹೋದಲ್ಲೆಲ್ಲ ಹೇಳ್ತಾರೆ. ಉಳ್ಳಾಲ ತಾಲೂಕಿನ ಕಾರ್ಯಕ್ರಮ ನೋಡಿ ಅದು ಬಹಳ ಚೆನ್ನಾಗಿದೆ. ಅದರ ಹಿಂದಿನ ಶಕ್ತಿ ರವೀಂದ್ರ ಮಾಸ್ಟರ್. ಅದರಿಂದ ಇಂಥ ಹಿರಿಯರ ಒಂದು ಗೌರವ ಸಲ್ಲಿಕೆಯ ಒಂದು ಸಂದರ್ಭದಲ್ಲಿ ನಾನು ಜೊತೆಯಾಗಿದ್ದೇನೆ ಅನ್ನೋದು ನನಗೆ ಸಂತೋಷ. ಅದಕ್ಕೆ ಅವಕಾಶ ಮಾಡಿಕೊಟ್ಟ ಸಂಘಟಕರಿಗೆ ಹಿರಿಯರಾದ ಪುಂಜರಿದ್ದಾರೆ. ಅವರು ನೋಡಿ ಒಂದು ಕಾರ್ಯಕ್ರಮದ ಒಂದು ಸಂಪರ್ಕ ಹೇಗೆ ಬೆಳೀತದೆ ಅಂತ. ಅವರು ನಮ್ಮ ದೇವಸ್ಥಾನದ ಕುರಿತು ಒಂದು ಸಾಹಿತ್ಯದ ಕೃತಿಯನ್ನು ರಚನೆ ಆಗಬೇಕು ಎನ್ನುವ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಆ ಮೂಲಕ ಇನ್ನು ಒಂದು ಕಾರ್ಯಕ್ರಮ ಹೇಗೆ ಒಂದು ಒಡನಾಟದ ಒಂದು ಸಂಪರ್ಕದ ಲಾಭವನ್ನು ನಮಗೆ ಕೊಡ್ತದೆ ಅಂತ. ಹಾಗೆ ಪುಂಜರಂಥ ಹಿರಿಯರು ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಎಲ್ಲ ಪ್ರೀತಿಯ ಎಲ್ಲ ಹಿರಿಯರನ್ನು ನೆನಪು ಮಾಡಿಕೊಳ್ತಾ ಎಲ್ಲರಿಗೂ ವಂದನೆಗಳನ್ನು ಸಮರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಭಗತ್ ಸಿಂಗ್ ಪ್ರತಿಷ್ಠಾನದ ಗುರುಕರ್ಮ್ಯರು ವಹಿಸೋನಂದು ನಮ್ಮ ಯುವ ನಾಯಕ ಜೀವನ್ ಕುಮಾರ್ ಮೇರ ನೇತೃತ್ವಡು ಮಲ್ಲೊಂದು ಟೀಮನ್ನು ಕಟ್ಟದು. ಯಾನು ವಾಟ್ಸಪ್ തീയാറുണ്ട് ಪೂರ ಯಾನಕ್ಕೆ ಪೋತು ಜನಲ್ಲ ವಾಟ್ಸಪ್ ಬರೋಂದುಂಡು ಎಂಗ್ಲಾರಿ ಚೆನ್ನೈ ಗೋಪಿನ ಪೂರ ಬರೋ ದಾಯಿತಾನೊಂದು ಕಾರ್ಯಕ್ರಮ ಹಾಕ್ಕೊಂಡು ವಾರ ಒಂಜಿ ಕಾರ್ಯಕ್ರಮ ಹಾಕ್ಕೊಂಡು ದಾಯಕನ್ನ ನನ್ನ ಇಂಚಿನ ಕೆಲಸನ ಪೂರ ಮಲ್ತದೆ. ಏನೇ ಇಂಚಿನ ಒಂಜಿ ಟೀಮ್ನು ಮತ್ತೊಂದು ಇಂಚಿನ ಕೆಲಸನ ಮಲ್ತಂದ್ರೆ ನಮ್ಮ ದೇಶ ಉದ್ಧಾರವು, ನಮ್ಮ ಗ್ರಾಮ ಉದ್ಧಾರವು, ನಮ್ಮ ಜಿಲ್ಲೆ ಉದ್ಧಾರವು. ಏನೇ ಗುರುವಂದನಾ ಕಾರ್ಯಕ್ರಮದ
ಎಂಗಳ ಪಾವೂರು ಹರೇಕಲ ರಾಮಕೃಷ್ಣ ಪ್ರೌಢಶಾಲೆದ ನಿವೃತ್ತ ಮುಖ್ಯೋಪಾಧ್ಯಾಯ ನಂಚಿನ ರವೀಂದ್ರ ಶೆಟ್ಟರ್ ಎಂಗ್ಲ ಒಂಜಿ ಭಾರಿ ಸಂತೋಷದಾಯಕ ಇಂಗ್ಲ ಶಾಲೆ ರಾಮಕೃಷ್ಣ ಶಾಲೆ ಬಂಡ ಇಂಗ್ಲನ ಊರ್ದ ಇನ್ನು ಯಾರನ್ನ ಒಂಜಿ ಸ್ಥಾನಮಾನೋಡು ಇನ್ನು ಇಂಗ್ಲ ಆ ಶಾಲೆ ಒಂಜಿ ಮಸ್ತ್ ಎತ್ತರಗು ಪೋತುನಂದಾಂಡ ಆಯ್ಕೆ ಕಾರಣೀಕರ್ತೆಯರು ರವೀಂದ್ರ ಮಾಸ್ಟರ್. ಇನ್ನು ಯಾರಿಗೆ ಸಪ್ತಸರ ಕಲಾ ಕೇಂದ್ರಗಳು ಇನ್ನು ಭಗತ್ ಸಿಂಗ್ ದಾಖಲ ಮುತಾಲಿಕೇಡಿ ಇನ್ನೊಂದು ಅಭಿನಂದನೆ ಮಲ್ಪನಂಜನ ಕಾರ್ಯಕ್ರಮಕ್ಕೂ ಎಂಕಲ ಪಾಲ್ಪಡ್ಯಾರೆ ತಿಕ್ಕಿನ 5 ಮಲ್ಲ ಇಂಕೊಂಜಿ ಸಂತೋಷ ಅರೆಗೆ ಇಂಚಿನೇ ಬೇತೆ ಬೇತೆ ಧಾರ್ಮಿಕನ ಶೈಕ್ಷಣಿಕನ ಕೆಲಸ ಮಲ್ಪನಂಚಿನ ಸೌಭಾಗ್ಯ ಆ ದೇವರು ನಮ್ಮೊಂದು ಬತ್ತಿನ ಸೋಮನಾಥ ದೇವರು ಅಂಚೆನೆ ಕಟ್ಟಿಲ್ದಪ್ಪ ನನಲ್ಲ ಆತು ಕೆಲಸ ಮಲ್ಪನಂಚಿನ ಆ ಯೋಗ ಭಾಗ್ಯನ ಕೊರಡು ಬಣದು ಯಾನು ಈ ಸಂದರ್ಭಗಳು ಅಡಿಗೆ ಶುಭಾರಿಸ ದುಂಬುಗು ಈ ಕಾರ್ಯಕ್ರಮದ ಗುರುವಂದನೆ ಸ್ವೀಕಾರ ಮಲ್ತನಂಚಿನ ನಮ್ಮ ಆತ್ಮೀಯರಾಯಣಿನ ಕೆ ರವೀಂದ್ರನಾಥ ರೈ ಕಳ್ಳಿಮಾರ್ ಮೇರೆ ಇವಂಜಿ ಗುರುವಂದನದ ಕಾರ್ಯಕ್ರಮಗಳು ಇರ್ನ ಪಾತೆರಗು ಅನೋ ಮಲ್ತುಕೊರೋನು ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮೊಂದಿಗೆ ಇರ್ತಕ್ಕಂಥವರು ಮತ್ತು ಧಾರ್ಮಿಕ ಮುಂದಾಳು ಕೂಡ ದೇವರ ಮೇಲೆ ಅತೀವವಂಥ ಭಕ್ತಿ ನಂಬಿಕೆಯನ್ನಿಟ್ಟುಕೊಂಡು ಕೆಲಸ ಮಾಡ್ತಕ್ಕಂತಹ ಒಳ್ಳೆಯ ವ್ಯಕ್ತಿ ನಮ್ಮ ರಾಮಕೃಷ್ಣ ಪಟ್ಟೋರಿಯವರೇ. ಈ ಸಪ್ತಸ್ವರ ಕಲಾ ತಂಡದ ಅಧ್ಯಕ್ಷರು ಮಾತ್ರ ಅಲ್ಲದೆ ಈ ಭಾಗದಲ್ಲಿ ತನ್ನ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ನನ್ನ ಪ್ರೀತಿಯ ಶಿಷ್ಯರಾಗಿರ್ತಕ್ಕಂಥ ಮುರಳೀಧರ್ರವರೇ. ಈ ಕಾರ್ಯಕ್ರಮದ ಈ ಒಂದು ಸಂಘಟನೆಯ ಗೌರವ ಸಲಹೆಗಾರರು ಮಾತ್ರ ಅಲ್ಲ, ಎಲ್ಲ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕವಾದಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂಥ ಒಬ್ಬ ಆದರ್ಶ ಅಧ್ಯಾಪಕ ಆನಂದ ಅಸೇಗೋಳಿಯವರೇ. ಈ ಭಗತ್ ಸಿಂಗ್ ಪ್ರತಿಷ್ಠಾನದ ಗೌರವಾಧ್ಯಕ್ಷರು ರಾಕೇಶ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ, ಭಗತ್ ಸಿಂಗ್ ಪ್ರತಿಷ್ಠಾನದ ಎಲ್ಲ ಪದಾಧಿಕಾರಿಗಳು ಸದಸ್ಯರೆಲ್ಲ ಇಲ್ಲಿ ಬಂದು ಸೇರಿದ್ದೀರಾ. ನಿಮ್ಮೆಲ್ಲರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಂಡು ಇದು ಮುಖ್ಯವಾಗಿ ಬಿಟ್ಟು ಹೋಯಿತು. ನಮ್ಮ ಸೋಮನಾಥೇಶ್ವರ ದೇವಸ್ಥಾನ ಇನೋಳಿ ಅವರು ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿಯು ಕೂಡ. ಬಹಳ ನಾವು ಸ್ವರ್ಣ ಮಹೋತ್ಸವ ಆಚರಣೆ ಮಾಡುವಾಗ ನಾನು ಅವರನ್ನು ಸಂಪರ್ಕಿಸಿ ಹೋದಾಗ ಅವರಿಗೆ ಶಾಲೆಯ ಮೇಲೆ ಎಷ್ಟು ಪ್ರೀತಿ ಉಂಟು ಅಂತ ಹೇಳಿದರೆ ಕೂಡಲೇ ಒಂದು 25,000 ಚೆಕ್ ಬರೆದು ಕೊಟ್ಟರು. ನೋಡಿ, ನಿಜವಾಗಿಯೂ ನಾವು ಕೇಳದೆ ಹಾಗೆಲ್ಲ ಕೊಡೋದಂದರೆ ಆ ಸಂಸ್ಥೆಯ ಮೇಲೆ ಅತೀವವಾದಂಥ ಪ್ರೀತಿ ಇದೆ. ಮಾತ್ರ ಈಗ ಅಲ್ಲಿ ಇನೋಳಿ ಸೋಮನಾಥೇಶ್ವರ ದೇವಸ್ಥಾನ ಭಾಳ ನೀವು ನೋಡಿರ್ಬೋದು ಬಹುಶಃ, ಭಾಳ ಚಂದದ ಒಂದು ಭಾಳ ಸೌಂದರ್ಯವಾದಂತಹ ಒಂದು ಜಾಗದಲ್ಲಿರ್ತಕ್ಕಂಥ ಒಂದು ಭಾಳ ಒಳ್ಳೆಯ ಐತಿಹಾಸಿಕ ಹಿನ್ನೆಲೆಯಿರ್ತಕ್ಕಂಥ ಒಂದು ದೇವಸ್ಥಾನ ಅದು. ಅದರ ಒಂದು ಇತಿಹಾಸ ಬರೀಬೇಕು ಅಂತ ನಾನು ಈಗ ರಿಕ್ವೆಸ್ಟ್ ಮಾಡಿಕೊಂಡೆ ಯಾರ ಹತ್ರ, ಧನಂಜಯ ಕುಂಬಳೆಯವ್ರ ಹತ್ರ. ಅವರು ಖಂಡಿತ ಅದನ್ನು ಮಾಡ್ಯಾರು. ಅಂಥ ಒಂದು ದೇವಸ್ಥಾನ, ಅದರ ಒಂದು ಆಡಳಿತ ಮುಕ್ತೇಶ್ವರರಾಗಿ ಭಾಳ ಒಳ್ಳೆಯ ರೀತಿಯಲ್ಲಿ ಅದನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇನೆ. ಇನ್ನು ಈ ಗುರು ಪೂರ್ಣಿಮೆಯ ದಿನ, ಇಂದು ಯಾವಾಗಲೂ ಈ ಪ್ರತಿಷ್ಠಾನದವರು ಮನೆಗಳಿಗೆ ಹೋಗಿ ಅಲ್ಲಿ ಗುರುಗಳನ್ನು ಗೌರವಿಸಿ ಸನ್ಮಾನಿಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದಾರೆ. ಆದ ಕಾರಣ ನಾನು ಏನು ಮಾಡಿದೆ ಅಂದರೆ, ಇಲ್ಲಿ ಯಾರಿಗೂ ಕೂಡ ಹೇಳಲಿಕ್ಕೆ ನಾನು ಹೋಗಲಿಲ್ಲ. ನಾನು ಜಸ್ಟ್ ಇಲ್ಲಿ ಕರೆಯುತ್ತಿದ್ದರೆ ತುಂಬ ಜನ ಬರ್ತಾ ಇದ್ದರು ಇಲ್ಲಿಗೆ. ನಾನು ಅದನ್ನು ಆ ಕೆಲಸ ಮಾಡಲಿಕ್ಕೆ ಹೋಗಲಿಲ್ಲ. ಯಾಕೆ ಮತ್ತೊಂದು ಎಂತಂದರೆ, ಈಗ ವರ್ಕಿಂಗ್ ಡೇ ಇವತ್ತು ಯಾರಿಗೂ ಕೂಡ ತೊಂದರೆ ಆಗೋದು ಬೇಡ ಎನ್ನುವಂಥ ದೃಷ್ಟಿಯಿಂದಲೂ ಕೂಡ ನಾನು ಹಾಗೆ ಇದು ಮಾಡಿದೆ. ಆದರೂ ಕೂಡ ಹೇಗೆ ಇರಲಿ, ಮುಖ್ಯವಾಗಿ ಈ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಅದು ಇಲ್ಲಿ ಒಂದು ಗುರು ವಂದನಾ ಕಾರ್ಯಕ್ರಮ ಮಾಡ್ತಿದೆ ಅಂತ ಅಂದರೆ, ಅದು ನಿಜವಾಗಿಯೂ ರವೀಂದ್ರ ಮಾಸ್ಟ್ರಿಗೆ ಮಾಡುವಂಥ ಒಂದು ಗೌರವ ಅಂತಲ್ಲ, ಅದು ಗುರುಸ್ಥಾನಕ್ಕೆ ನೀಡಿದಂಥ ಒಂದು ವಿಶೇಷವಾದಂಥ ಗೌರವ. ಇದು ಈ ಮಾಧ್ಯಮಗಳ ಮೂಲಕ, ಈ ಪತ್ರಿಕೆಗಳ ಮೂಲಕ ಸಮಾಜಕ್ಕೆ ಮುಟ್ಟುತ್ತದೆ. ಸಮಾಜಕ್ಕೆ ಈ ವಿಚಾರ ಗೊತ್ತಾಗ್ತದೆ. ಸಮಾಜಕ್ಕೆ ಮುಟ್ಟಿದಾಗ ನಮ್ಮ ಈಗಿನ ಯುವಕರಿಗೆ ಅದು ಒಂದು ಸ್ಫೂರ್ತಿದಾಯಕ ಆಗ್ತದೆ, ಆದರ್ಶ ಆಗ್ತದೆ. ಇಂಥ ಒಂದು ಒಳ್ಳೆಯ ಕೆಲಸ ಇಲ್ಲಿ ನಡೀತಾ ಇದೆ. ಅದನ್ನು ಮುಖ್ಯವಾಗಿ ಇನ್ನೊಂದು, ಇಲ್ಲಿ ಈ ಭಗತ್ ಸಿಂಗ್ ಪ್ರತಿಷ್ಠಾನದಲ್ಲಿ ನಾನು ತಿಳ್ಕೊಂಡಾಗೆ ಒಳ್ಳೆಯ ಮನಸ್ಸಿನ, ಸಮಾನ ಮನಸ್ಸಿನ ಜನಗಳು ಇದು ಸಂಘಟನೆ ಇದ್ದಾರೆ, ಒಳ್ಳೆಯ ಮನಸ್ಸಿನವರಿದ್ದಾರೆ. ಉದಾಹರಣೆಗೆ ನಾನು ಹೇಳೋದಿದ್ದರೆ, ಆನಂದ ಮಾಸ್ಟ್ರಿಗೆ, ಈ ರವೀಂದ್ರ ಮಾಸ್ಟ್ರಿಗೆ ಸನ್ಮಾನ ಮಾಡೋದು ಅವರಿಗೆ ಬಹಳ ಖುಷಿ ಅವರಿಗೆ. ನೋಡಿ, ಎಲ್ಲಿ
ಸಾಮಾನ್ಯವಾಗಿ ಅವರು ನಮ್ಮ ಸಮಕಾಲೀನವರು. ಹಿಂದೆ ಒಂದು ಮಾಸ್ತರಿ ಅಂತ ಇರ್ತದೆ ನಮಗೆ, ಒಬ್ಬರಿಗೆ ಸನ್ಮಾನ ಮಾಡುವ ಇನ್ನೊಬ್ಬ ಮಾಸ್ಟರಿಗೆ ಮತ್ಸರಾಗುವುದು ಅಂತ ಇರ್ತದೆ, ಸಾಮಾನ್ಯ ವೃತ್ತಿ ಮಾಸ್ತರ್ಯ ಅಂತ. ಹೌದು, ಅವರಿಗೆ ಎಲ್ಲಿ ಮತ್ಸರ ಇರಬೇಕಾ ಅಲ್ಲಿ ಸಂತೋಷ ಇದೆ, ಅದು ಬಹಳ ವಿಶೇಷ. ಅಂತಹ ಒಳ್ಳೆಯ ಮನಸ್ಸಿನ ವ್ಯಕ್ತಿಗಳು ಈ ಪ್ರತಿಷ್ಠಾನದಲ್ಲಿರುವುದು ಬಹಳ ಅದು ವಿಶೇಷ. ಆದ ಕಾರಣ ಇದಕ್ಕೆ ಒಂದು ಸಂಘಟನೆಗೆ ಒಂದು ಬಲ ಇದೆ. ಇನ್ನೊಂದೆಂತಂದರೆ ಈ ಸಪ್ತಸ್ವರ ಕಲಾ ತಂಡದಲ್ಲಿ ನಾವು ಶಾರದೋತ್ಸವವನ್ನು ಮಾಡಿದ್ವಿ. ಬಹಳ ಶಿಸ್ತುಬದ್ಧವಾಗಿ ಸಪ್ತಸ್ವರ ಕಲಾ ತಂಡ ಬಹಳ ಒಂದು ಶಿಸ್ತುಬದ್ಧವಾದಂಥ ಒಂದು ಸಂಸ್ಥೆ ಅದು. ಭಾಳ ಗೌಜಿಯಿಂದ ಅನೇಕ ವರ್ಷಗಳಿಂದ ಈ ಶಾರದೋತ್ಸವವನ್ನು ನಾವು ಮಾಡ್ತಾಯಿದ್ವಿ. ಇಲ್ಲಿ ನಾವು ನಾನು ಅದರ ಸಂಸ್ಥಾಪಕ ಅಂದರೆ ಸ್ಥಾಪಕ ಅಧ್ಯಕ್ಷ. ನಾವಿಲ್ಲಿ ಪ್ರಾರಂಭಿಸಿದ ನಂತರ ಊರು ಸೇರಿ ಇಲ್ಲಿ ಆ ಒಂದು ಉತ್ಸವವನ್ನು ಮಾಡ್ತಾ ಉಂಟು, ಈಗಲೂ ನಡೀತಾ ಉಂಟು. ಅದು ಆ ಒಂದು ಶಾರದೆಯ ಏನೋ ಒಂದು ಎಂಥದ್ದು ಇದಿರ್ಬೋದು. ಆದ ಕಾರಣ ಇಲ್ಲಿ ಈ ಜಾಗದಲ್ಲಿ ಆಗಬೇಕು ಅಂತ ಆಯ್ತಾ ಏನೋ ಒಂದು ಸನ್ಮಾನ. ಮತ್ತೊಂದು ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಇಲ್ಲಿ ಒಂದು ವಿಶೇಷ ಇದು, ಅವರು ನೋಡ್ತಾ ಇದ್ದಾರೆ, ಅವರಿಗೂ ಒಂದು ಮನಸ್ಸಾಗಿತ್ತಾ ಏನು ಇಲ್ಲಿ ಒಂದು ಕಾರ್ಯಕ್ರಮ ನಡೆಯಲಿ ಭಗತ್ ಸಿಂಗ್ ಪ್ರತಿಷ್ಠಾನದವರದು ಅಂತ. ಆದ ಕಾರಣ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಇಲ್ಲಿ ನಡೀತಾ ಇರುವುದು ನಿಜವಾಗಿಯೂ ಅದು ಅಭಿನಂದನೀಯ. ಮುಖ್ಯವಾಗಿ ಭಗತ್ ಸಿಂಗ್ ಪ್ರತಿಷ್ಠಾನ ಇಂತಹ ಒಂದು ಗುರು ಪರಂಪರೆಯನ್ನು ಇಂದಿನ ಯುವಕರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಒಂದು ಕಡೆಯಲ್ಲಾದರೆ, ಮತ್ತು ನಮ್ಮ ನಾಡು ನುಡಿ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಇನ್ನೊಂದು ಕಡೆ ಮಾಡ್ತಾಯಿದ್ದಾರೆ, ಪರಿಸರವನ್ನು ಸಂರಕ್ಷಿಸುವಂಥ ಕೆಲಸವನ್ನು ಮತ್ತೊಂದು ಕಡೆಯಲ್ಲಿ ಮಾಡ್ತಾಯಿದ್ದಾರೆ. ದೇಶದ ಈ ನಮ್ಮ ದೇಶದ ಏನು ಸಂಸ್ಕೃತಿ ಇದೆ ಅದನ್ನು ಉಳಿಸುವಂಥದ್ದನ್ನು ಬೆಳೆಸುವಂಥ ಕೆಲಸವನ್ನು ಈ ಪ್ರತಿಷ್ಠಾನ ಮಾಡ್ತಾ ಇದೆ ಅಂತಾದರೆ, ಮಾತ್ರ ಅಲ್ಲದೆ ನಿಸ್ವಾರ್ಥ ಪ್ರವೃತ್ತಿಯಿಂದ ತ್ಯಾಗ ಮನೋಭಾವನೆಯಿಂದ ನೊಂದ ಜನರ ಕಣ್ಣೀರೊಲಿಸುವಂಥ ಕಾರ್ಯವನ್ನು ಈ ಸಂಸ್ಥಾನ ಈ ಒಂದು ಸಂಘಟನೆ ಮಾಡ್ತಾ ಇದೆ ಅಂತಂದರೆ ಅದು ನಿಜವಾಗಿಯೂ ಒಂದು ಅಭಿನಂದನೀಯ. ಅದು ಒಂದು ದೇವತಾ ಪೂಜೆ ಅಂತ ಹೇಳಿದರೆ ಖಂಡಿತ ಅದು ತಪ್ಪಾಗಲಿಕ್ಕಿಲ್ಲ. ಆದ ಕಾರಣ ನಿಮಗೆ ನಾನು ವಿಶೇಷವಾದಂಥ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಸ್ಕೃತಿಯೇ ಹಾಗೆ, ನಾವೆಲ್ಲ ಜ್ಞಾನವನ್ನು ಸದಾಚಾರವನ್ನು ಆರಾಧನೆ ಮಾಡಿಕೊಂಡು ಬಂದಂಥ ಸಂಸ್ಕೃತಿ ನಮ್ಮದು, ನಮ್ಮ ದೇಶದ ಸಂಸ್ಕೃತಿ ಅಂಥದ್ದು. ಆದ ಕಾರಣ ನಹಿ ಜ್ಞಾನೇನ ಸದೃಶಂ ಪವಿತ್ರಂ ಇಹ ವಿದ್ಯತೆ ಅಂತ. ಈ ದೇಶದಲ್ಲಿ ಜ್ಞಾನಕ್ಕಿಂತ ಈ ಪ್ರಪಂಚದಲ್ಲಿ ಜ್ಞಾನಕ್ಕಿಂತ ವಿದ್ಯೆಗಿಂತ ಪವಿತ್ರವಾದಂಥ ಒಂದು ವಸ್ತು ಬೇರೊಂದಿಲ್ಲ ಅಂತ. ಆದ ಕಾರಣ ವಿದ್ಯೆಯನ್ನು ಕೊಡ್ತಕ್ಕಂಥ ಗುರು ಇದ್ದಾರಲ್ಲ ಅವರನ್ನು ಈ ದೇವತಾ ಸ್ಥಾನದಲ್ಲಿಟ್ಟಂಥ ಒಂದು ನೆಲ ಅಂದರೆ ಅದು ಈ ಭಾರತ. ಆದ ಕಾರಣ ಆದ್ದರಿಂದಲೇ ಇಲ್ಲಿ ನಾವು ಪಿತೃದೇವೋ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಮಾತ್ರ ದೇವರು ಅಂತ ಹೇಳಿದಲ್ಲ, ಪಿತೃದೇವೋ ಭವ ಅಂತ ಮಾತ್ರ ಹೇಳಿದಲ್ಲ, ಪಿತಾತ್ ದಶಾಧಿಕಂ ಗುರು ಮಾತಾತ್ ದಶಾಧಿಕಂ ಪಿತಾತ್ ದಶಾಧಿಕಂ ಮಾತಾತ್ ದಶಾಧಿಕಂ ಗುರು ಅಂತ ಹೇಳಿದವರು ನಾವು. ಆದ ಕಾರಣ ಅಂತಹ ಸಂಸ್ಕೃತಿಯಲ್ಲಿ ಹುಟ್ಟಿ ಬೆಳೆದಂತಹ ಜನಗಳು ನಾವು. ಆದ್ದರಿಂದ ಅಂತಹ ಒಂದು ಒಳ್ಳೆಯ ಪರಂಪರೆಯನ್ನು ನೀವು ಈ ಮುಂದಿನ ಜನಾಂಗಕ್ಕೆ ನೀವು ಹಸ್ತಾಂತರಿಸ್ತಾ ಇದ್ದೀರಿ, ತಿಳಿಸ್ತಾ ಇದ್ದೀರಿ ಅಂತಾದರೆ ಅದು ಅದಕ್ಕಿಂತ ಒಂದು ಒಳ್ಳೆಯ ಕಾರ್ಯ ಬೇರೊಂದಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಮಾತ್ರ ಅಲ್ಲದೆ ನಾವು ಹಿಂದೆ ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಏನಿತ್ತು ಅಂತಂದರೆ, ಹಿಂದೆ ಗುರುಕುಲ ಪದ್ಧತಿ ಇತ್ತು. ಧನಂಜಯ ಕೊಂಬಳೆಯವರಿಗೆ ಗೊತ್ತಿರ್ಬೋದು, ಹಿಂದೆ ಗುರುಕುಲ ಪದ್ಧತಿ ಇತ್ತು. ಗುರುಕುಲ ಪದ್ಧತಿಯಲ್ಲಿ ಹೇಗಿತ್ತು ಅಂತಂದರೆ ಅಲ್ಲಿ ಋಷಿಗಳೇ ವೈಸ್ ಚಾನ್ಸಲರ್ ಆಗಿದ್ದರು, ಅವರೇ ಅಲ್ಲಿ ವಿದ್ಯೆಯ ಪ್ರಮುಖರಾಗಿದ್ದರು. ಅಲ್ಲಿ ಆ ಇದರ ಎಲ್ಲಿಯೋ ಒಂದು ಕಾಡಿನ ಮಧ್ಯೆ ಎಲ್ಲಿಯೋ ಒಂದು ಬೆಟ್ಟದಲ್ಲಿ ಗುಡ್ಡದಲ್ಲಿ ಏನಾಗ್ತಿತ್ತು ಅಂದರೆ ಶಿಕ್ಷಣವನ್ನು ಕೊಡುವಂಥ ಒಂದು ಪದ್ಧತಿ ಹಿಂದೆ ಇತ್ತು. ಅದೇ ರೀತಿಯಲ್ಲಿ ಅಲ್ಲಿ ಒಂದು ವಿದ್ಯೆಯ ಜೊತೆಗೆ ವಿದ್ಯೆಗಿಂತಲೂ ಕೂಡ ಅಲ್ಲಿ ಒಂದಿಷ್ಟು ಸಂಸ್ಕಾರವನ್ನು ಕೊಡ್ತಕ್ಕಂತಹ ಒಂದು ಕಾರ್ಯ ನಡೀತಾ ಇತ್ತು. ಆದ ಕಾರಣ ಅಲ್ಲಿಯ ಪ್ರಾರ್ಥನೆಯಾಗಿ ಅದು ಪ್ರಾರ್ಥನೆ ಹೇಗಿತ್ತು ಅಂದರೆ, ವಿದ್ಯೆಯಲ್ಲಿ ವಿನಯಂ ಸದ್ಧರ್ಮದೊಳ್ ವಾಂಚೆ ಶಂಕರನೊಳ್ ಭಕ್ತಿ ಸ್ವಸ್ತ್ರೀಯೊಳ್ ಆಸಕ್ತಿ ಒಲ್ಮೆ ಅನ್ಯ ಗುಣದೊಳ್ ಸಂದು ಇರ್ಪಂ ಆ ಸುಜನಂ ಸಂಪ್ರೀತಿಂ ವಂದಿಪೆಂ ಅಂತ ಪ್ರಾರ್ಥನೆ ಮಾಡಿ ಅಲ್ಲಿಯ ಆ ಶಿಕ್ಷಣ ಪ್ರಾರಂಭ ಆಗ್ತಾ ಇತ್ತಂತೆ ಆ ಕಾಲದಲ್ಲಿ. ಅಲ್ಲಿ ಆ ನಂತರ ಏನಾಯಿತು ಅಂದರೆ ಐಗಳ ಮಠದಿಂದಲೇ ಶಿಕ್ಷಣ ಪಡೆಯುವಂಥದ್ದಾಯಿತು. ಐಗಳ ಮಠ ಅಂತ, ಐಗಳೇ ಅಲ್ಲಿ ಮುಖ್ಯಸ್ಥರಾಗಿ ಶಿಕ್ಷಣವನ್ನು ಕೊಡ್ತಕ್ಕಂಥ ರಾಜಾಶ್ರಯವನ್ನು ಪಡೆದುಕೊಂಡು ಅವರು ಶಿಕ್ಷಣ ಕೊಡ್ತಾ ಇದ್ದಂಥ ಕ್ರಮ ನಮ್ಮ ದೇಶದಲ್ಲಿತ್ತು. ಆಮೇಲೆ ಈ ಬ್ರಿಟಿಷರು ಬಂದ ಮೇಲೆ ಏನಾಯಿತು ಅಂದರೆ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿ ಪ್ರಾರಂಭ ಆಯಿತು. ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯಿಂದ ಏನಾಯಿತು ಅಂದರೆ ನಮ್ಮ ದೇಶದಲ್ಲಿ ಪದವೀಧರನ್ನು ಸೃಷ್ಟಿಸುವಂಥ ನಮ್ಮ ಶಿಕ್ಷಣ ಸಂಸ್ಥೆಗಳೆಲ್ಲ ಪದವೀಧರನ್ನು ಸೃಷ್ಟಿಸುವಂಥ ಕಾರ್ಖಾನೆಗಳಾಗಿ ಹೋಯಿತು. ಆದ ಕಾರಣ ನಮ್ಮ ದೇಶದಲ್ಲಿ ವಿದ್ಯೆಯ ಜೊತೆಗೆ ಒಂದಿಷ್ಟು ಸಂಸ್ಕಾರವನ್ನು ಕೊಡ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಪ್ರೋತ್ಸಾಹಿಸುವಂತಹ ಆ ಒಂದು ವ್ಯವಸ್ಥೆ ಹಿಂದೆ ಬಿತ್ತು. ಅದರಿಂದಾಗಿ ಏನಾಯಿತು ಅಂತಂದರೆ ಮಕ್ಕಳಿಗೂ ಕೂಡ ಗುರುವಿನ ಬಗ್ಗೆ ಒಂದು ರೀತಿಯ
ಗೌರವ ಭಾವನೆ ಕಡಿಮೆ ಆಗ್ತಾ ಬಂತು ಈ ಶಿಕ್ಷಣ ಪದ್ಧತಿ, ಈ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ. ಅಂದರೆ ಗುರುವೇ ನಮಃ ಅಂತ ಹೇಳುವ ಕಾಲ ಹೋಗಿ ಗುರುವೇ ನಮಃ ಅಂತ ಹೇಳುವಂಥ ಒಂದು ಪ್ರಶ್ನೆ ಅಲ್ಲಿ ಬರುವಂಥ ಆಯಿತು. ಈಗ ಅದರಲ್ಲಿಯೂ ಕೂಡ ಈಗ ನಮ್ಮ ಈಗಿನ ಸರ್ಕಾರ ಅದರಲ್ಲಿ ಬೇರೆ ಬೇರೆ ರೀತಿಯ ಬದಲಾವಣೆಗಳನ್ನು ಮಾಡಿಕೊಂಡು ಈಗ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಬರ್ತದೆ. ಅದು ಏನು ಮಾಡ್ತಾಯಿದೆ ಅಂದರೆ ಖಾಲಿ ವಿದ್ಯೆಗೆ ಮಾತ್ರ ಅಲ್ಲ, ಜೀವನೋಪಾಯಕ್ಕೆ ಮಾತ್ರ ಅಲ್ಲ, ವಿದ್ಯೆಯ ಜೊತೆಗೆ ಒಂದಿಷ್ಟು ಒಳ್ಳೆಯ ಗುಣಗಳನ್ನು ಕೂಡ, ಒಂದು ಸದ್ಗುಣಗಳನ್ನು ಕೂಡ ಜನಗಳಿಗೆ ಕೊಡಬೇಕು. ಯಾಕೆಂದರೆ ಗಾಂಧಿ ಶಿಕ್ಷಣ, ಗಾಂಧಿಯವರು ಹೇಳಿದರು, ಆ ಗಾಂಧಿ ಶಿಕ್ಷಣದಲ್ಲಿ ಏನಿತ್ತು, ದುಡಿಯುತ್ತಾ ಕಲಿಯಿರಿ, ಕಲಿಯುತ್ತಾ ದುಡಿಯಿರಿ ಅಂತ ಅವರು ಹೇಳಿಕೊಟ್ರು. ಅದನ್ನು ಮತ್ತೆ ನಾವು ಬಿಟ್ಟುಬಿಟ್ಟೆವು. ದುಡಿಯುತ್ತಾ ಕಲಿಯುವುದು, ಕಲಿಯುತ್ತಾ ದುಡಿಯುವುದು, ಅದು ಶಿಕ್ಷಣ ಆಗಿತ್ತು. ಆದರೆ ಅದು ಮುಂದೆ ಅದು ಕೂಡ ಬಿದ್ದು ಹೋಯಿತು. ಈಗ ಪುನಃ ನಾವೇನು ನಮ್ಮ ಪಾಶ್ಚಿಮಾತ್ಯ ಶಿಕ್ಷಣ ಪದ್ಧತಿಯಲ್ಲಿ ನಾವು ಏನು ಕಲಿಸಲಿಕ್ಕೆ ಹೋದೆವು ಅಂದರೆ, ಈಗ ಫಾರ್ ಉದಾಹರಣೆಗೆ ಹೇಳೋದಂದರೆ ಫ್ಯೂಸ್ ಎಂದರೇನು ಅಂತ ನಾವು ಕಲಿಸುವುದು, ಫ್ಯೂಸ್ ಎಂದರೇನು ಅಂತ. ಆದರೆ ಆ ಮಗುವಿಗೆ ಫ್ಯೂಸ್ ಹಾಕಲಿಕ್ಕೆ ಗೊತ್ತಿಲ್ಲ. ಈ ರೀತಿಯ ಒಂದು ಶಿಕ್ಷಣ ಪದ್ಧತಿಯಲ್ಲಿ ಆ ರೀತಿಯ ತೊಂದರೆಗಳಾಯಿತು. ಆದ ಕಾರಣ ಈಗ ಏನು ಮಾಡ್ತದೆ, ಈಗಿನ ಶಿಕ್ಷಣ ಪದ್ಧತಿಯಲ್ಲಿ ಏನಾಗ್ತಾ ಉಂಟು ಅಂತಂದರೆ, ಶಿಕ್ಷಣ ಅಂದರೆ ಅದು ಕೇವಲ ಒಂದು ಪಾಠ ಪ್ರವಚನ ಮಾತ್ರ ಆಗಬಾರ್ದು, ಅದು ಪ್ರಾಕ್ಟಿಕಲ್ ಆಗಿ ಒಂದು ಪ್ರಾಯೋಗಿಕವಾಗಿ ನಡೀಬೇಕು. ಅದರಲ್ಲಿ ಒಂದು ಸಂಶೋಧನೆ ಆಗಬೇಕು, ಅದು ಒಂದು ಜೀವನದ ಒಂದು ಅನುಭವದ ಶಿಕ್ಷಣ ಆಗಬೇಕು ಎನ್ನುವಂಥದ್ದನ್ನು ಮಾರ್ಪಾಡು ಮಾಡಿದ್ದಾರೆ. ಅಂತಹ ಒಳ್ಳೆಯ ಶಿಕ್ಷಣ ಈಗ ಇನ್ನು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಸಿಗಲಿಕ್ಕೆ ಉಂಟು, ಅಂತಹ ಒಂದು ವ್ಯವಸ್ಥೆಗಳಾಗ್ತಾ ಉಂಟು. ಅದನ್ನು ನಾನು ಯಾಕೆ ಈ ವಿಚಾರವನ್ನಲ್ಲಿ ಪ್ರಸ್ತಾಪಿಸಿದೆ ಅಂತಂದರೆ, ಮಕ್ಕಳಿಗೆ ಅಧ್ಯಾಪಕರ ಮೇಲೆ ಬಹಳಷ್ಟು ಗೌರವ ಇದೆ, ಬಹಳಷ್ಟು ಗೌರವ ಇದೆ. ಈಗ ನಾವು ಹೇಳ್ಬೋದು ಏನು ಅಂತಂದರೆ, ಈಗಿನ ಮಕ್ಕಳಿಗೆ ತಂದೆ ತಾಯಿಯರ ಗೌರವ ಇಲ್ಲ, ಮತ್ತು ಅಧ್ಯಾಪಕರ ಮೇಲೆ, ವಿದ್ಯೆ ಕೊಡುವಂಥ ಅಧ್ಯಾಪಕರ ಮೇಲೆ ಗೌರವ ಕಡಿಮೆ ಆಗಿದೆ ಅಂತ. ಅದು ಇರ್ಬೋದು, ಒಂದು 5%, 10% ಇರ್ಬೋದು. ಆದರೆ 90% ಜನಗಳಿಗೆ, ನಮ್ಮ ಮಕ್ಕಳಿಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳ ಮೇಲೆಯೂ ಗೌರವ ಇದೆ, ಪ್ರೀತಿ ಇದೆ. ಅದೇ ರೀತಿಯಲ್ಲಿ ವಿದ್ಯೆ ಕೊಡುವಂತಹ ಅಧ್ಯಾಪಕರ ಮೇಲೆಯೂ ಪ್ರೀತಿ ಗೌರವ ಇದೆ. ಆದ ಕಾರಣ ಅದರಿಂದಾಗಿ ನಾವು ಅದನ್ನು ಅವರಿಗೆ ಅಂತಹ ಒಂದು ಮಾರ್ಗದರ್ಶನ ಬೇಕು, ಅವರಿಗೆ ಅಂತಹ ಒಂದು ಮಾಹಿತಿ ಬೇಕು. ಅದನ್ನು ನಾವು ಕೊಡುವಂಥ ಗುರು ಹಿರಿಯರು ಎಲ್ಲ ಅದನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಇಂತಹ ಪ್ರತಿಷ್ಠಾನದವರು ಅಂತಹ ಒಂದು ಕೆಲಸ ಕಾರ್ಯಗಳನ್ನು ಕೂಡ, ವಿದ್ಯೆಯ ಜೊತೆಗೆ ಒಂದಿಷ್ಟು ಸಂಸ್ಕಾರವನ್ನು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮುಂದಿನ, ಯಾಕೆಂತಂದರೆ ಈಗ ನಾವು ನೋಡ್ತಾ ಇದ್ದೇವೆ, ಗುರುಸ್ಥಾನದಲ್ಲಿರುವವರು ಕೂಡ ಆ ಗುರುಸ್ಥಾನದ ಗೌರವವನ್ನು ಏನು ಮಾಡಬೇಕು, ಉಳಿಸಿಕೊಳ್ಳಬೇಕು. ಒಂದು ಅಧ್ಯಾಪಕ ಅಂತಂದರೆ ಅಧ್ಯಾಪಕನಾಗಿರಬೇಕು. ಒಂದು 4 ಗೋಡೆ ಮಧ್ಯೆ ಒಂದು ಪಾಠ ಮಾಡಿ ಪಾಠ ಮಾಡಿದ ಕೂಡಲೇ ಅಧ್ಯಾಪಕ ಅಂತಲ್ಲ. ಅಧ್ಯಾಪಕ ಪಾಠದ ಜೊತೆಗೆ ಸಮಾಜದೊಂದಿಗೆ ಸ್ಪಂದಿಸಿಕೊಂಡು, ಆ ಮೂಲಕ ಸಮಾಜದ ಸಮಸ್ಯೆಗಳನ್ನು ಅರಿತುಕೊಂಡು ಅದರನ್ನು ಪರಿಹರಿಸುವಂಥ ಕೆಲಸವನ್ನು ಯಾರು ಅಧ್ಯಾಪಕನಾದವ ಗುರುವಾದವ ಮಾಡಿದರೆ ಈ ರೀತಿಯ ಗೌರವಗಳು ಅವರಿಗೆ ಸಲ್ಲುತ್ತದೆ. ಸಮಾಜ ಯಾವಾಗಲೂ ಅವರನ್ನು ಗೌರವಿಸ್ತದೆ ಅಂತ ನಾನು ಸಂದರ್ಭದಲ್ಲಿ ಹೇಳುತ್ತಾ, ಈ ಒಂದು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದೆ, ಗುರುಗಳನ್ನು ಗೌರವಿಸತಕ್ಕಂತಹ ಕೆಲಸ ಕಾರ್ಯವನ್ನು ಮಾಡಿದೆ. ಈ ಕಾರ್ಯ ಮುಂದಿನ ದಿನಗಳಲ್ಲಿಯೂ ಇದೇ ರೀತಿಯಲ್ಲಿ ಮುಂದುವರಿಯಲಿ. ಯಾರಿಗೆ ಗುರುವನ್ನು ಗೌರವಿಸುವಂತಹ ಒಂದು ಮನೋಸ್ಥಿತಿ ಉಂಟಾಗ್ತದೋ ಅವರಿಗೆ ಯಾವತ್ತೂ ಕೂಡ ದೇವರು ಆಯುಷ್ಯ, ಆರೋಗ್ಯಾದಿ ಭಾಗ್ಯವನ್ನು ಅನುಗ್ರಹಿಸ್ತಾನೆ, ಯಾವುದೇ ಸಂಶಯ ಇಲ್ಲ. ಅಂತಹ ಒಂದು ಸಂಸ್ಕೃತಿಯಲ್ಲಿ ಬೆಳೆದವರು, ಅಂಥ ಒಂದು ಒಳ್ಳೆಯ ಕಾರ್ಯವನ್ನು ತಾವೆಲ್ಲರೂ ಕೂಡ ಮಾಡಿದ್ದೀರಿ. ನಿಮಗೆಲ್ಲರಿಗೂ ಕೂಡ ನಮಗೆ ಬಹಳಷ್ಟು ದೊಡ್ಡ ವಿದ್ಯಾರ್ಥಿ ಸಮುದಾಯ ಉಂಟು, ಬಹಳಷ್ಟು ಮಂದಿ ಅಭಿಮಾನಿಗಳು ನಮ್ಮ ಮುಂದೆ ಇದ್ದಾರೆ. ಅವರೆಲ್ಲರ ಪ್ರೀತಿ ಗೌರವ ನಿಮಗೆ ಸಂಪೂರ್ಣ ಖಂಡಿತವಾಗಿ ನಿಮಗೆ ಲಭಿಸ್ತದೆ ಎನ್ನುವಂಥ ಮಾತಿನೊಂದಿಗೆ ನಾನು ಈ ನನ್ನ ಒಂದೆರಡು ಮಾತುಗಳನ್ನು ಇಲ್ಲಿ ಮುಕ್ತಾಯಗೊಳಿಸಿದ್ದೇನೆ. ಎಲ್ಲರಿಗೂ ವಂದನೆಗಳು. ನನ್ನ ಆತ್ಮೀಯರು ಮಾರ್ಗದರ್ಶಕ ನೆಂಚಿನ ಚಂದ್ರಸ್ಪೂಂಜರುಲ್ಲರು ಅರೆಗಳ ಈ ಪೊರ್ತದು ಸೊಮ್ಮೆ ಸೊನ್ನುಲ್ಲ ಅಂಚನೆ ಧನಂಜಯ ಕುಂಬ್ಳೆ ನಮ್ಮೊಟ್ಟಿಗೆ ಉಪಸ್ಥಿತುಲ್ಲರು ಅರೆಗಳ ಈ ಪೊರ್ತದು ಸೊಮ್ಮೆ ಸೊನ್ನುಲ್ಲ ಅಂಚನೆ ಕೊನಜೆ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರ ನೆಂಚಿನ ರಾಮಕೃಷ್ಣ ಪಟೋರಿ ನಮ್ಮೊಟ್ಟಿಗೆ ಉಪಸ್ಥಿತುಲ್ಲರು ಅರೆಗಳ ಸೊಮ್ಮೆ ಸೊನ್ನುಲ್ಲ ಅಂಚನೆ ನನ್ನ ಆತ್ಮೀಯ ಮಿತ್ರರು ಈ ಒಂಜಿ ಕಲಾ ಸಪ್ತಸ್ವರ ಕಲಾ ತಂಡದ ಅಧ್ಯಕ್ಷರ ನೆಂಚಿನ ಮುರಳಿ ಉಪಸ್ಥಿತುಲ್ಲರು ಅರೆಗಳ ಸೊಮ್ಮೆ ಸೊನ್ನುಲ್ಲ ಅಂಚನೆ ಪ್ರತಿಷ್ಠಾನದ ಗೌರವ ಸಲಹೆಗಾರ ನೆಂಚಿನ ಆನಂದ್ ಕೆ ಅಶೋಕಲಿ ನಮ್ಮೊಟ್ಟಿಗೆ ಉಪಸ್ಥಿತುಲ್ಲರು ಅರೆಗಳ ಸೊಮ್ಮೆ ಸೊನ್ನುಲ್ಲ ಈ ಪ್ರತಿಷ್ಠಾನದ ಅಧ್ಯಕ್ಷರ ನೆಂಚಿನ ಜೀವನ್ ಕುಮಾರ್ ತೊಕೋಟು ನಮ್ಮೊಟ್ಟಿಗೆ ಉಪಸ್ಥಿತುಲ್ಲರು ಅರೆಗಳ ಸೊಮ್ಮೆ ಸೊನ್ನುಲ್ಲ ಅಂಚನೆ ಗೌರವಾಧ್ಯಕ್ಷರ ನೆಂಚಿನ ರಾಕೇಶ್ ಬೈಪಾಸ್ ನಮ್ಮೊಟ್ಟಿಗೆ ಉಪಸ್ಥಿತುಲ್ಲರು ಅರೆಗಳ ಸೊಮ್ಮೆ ಸೊನ್ನುಲ್ಲ
ಅಂಚನೆ ರವೀಂದ್ರ ರೈ ಕಲ್ಲಿಮರಾರ್ನ ಧರ್ಮಪತ್ನಿಲ ನಮ್ಮೊಟ್ಟಿಗೆ ಉಪಸ್ಥಿತುಲ್ಲೇರು ಅರೆಗಳ ಸೊಲ್ಮೆ ಸಂದೊಂದುಲ್ಲೆ